ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಎಡೆಬಿಡದೆ ಜಮ್ಮು ಮತ್ತು ಕಾಶ್ಮೀರದ ಹೆಚ್ಚಿನ ಕಡೆ ಮಳೆ ಸುರಿಯುತ್ತಿರುವುದರಿಂದ ಜನಜೀವನವು ಅಸ್ತವ್ಯಸ್ತಗೊಂಡಿದ್ದು, ವೈಷ್ಣೋದೇವಿ ಯಾತ್ರೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ದೋಡಾದಲ್ಲಿ ನೆಲಜರಿದು 4 ಸಾವು ಕಂಡರು. ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆ ಮತ್ತು ಸುರಿಯಲಿರುವುದರಿಂದ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಎಲ್ಲ ಇಲಾಖೆಗಳು ಎಲ್ಲಾ ಕಡೆ ನಾಗರಿಕರ ರಕ್ಷಣೆಗೆ ಸಿದ್ಧ ಸ್ಥಿತಿಯಲ್ಲೇ ಇರುವಂತೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕರೆ ನೀಡಿದ್ದಾರೆ. ಕಳೆದ ವಾರ, ಅದರ ಹಿಂದಿನ ವಾರವೂ ಕೂಡ ಹಿಮಾಲಯದ ತಪ್ಪಲಿನುದ್ದಕ್ಕೂ ಮಳೆ ಅವಾಂತರ ಮಾಡಿತ್ತು. 2-3 ಯಾತ್ರಿಗಳು ದಾರಿಯಲ್ಲಿ ಭೂಕುಸಿತಕ್ಕೆ ಮರಣ ಕಂಡಿದ್ರು. ವೈಷ್ಣೋದೇವಿ ಜಾತ್ರೆಗೆ ಬಿಟ್ಟಿದ್ದ ಬ್ಯಾಟರಿ ಕಾರುಗಳು ಹಾಗೂ ಹೆಲಿಕಾಪ್ಟರ್ ಸೇವೆಯನ್ನ ಆರಂಭದಲ್ಲೇ ನಿಲ್ಲಿಸಲಾಗಿದೆ. ಜಮ್ಮು ಕಾಶ್ಮೀರ ರಾಷ್ಟ್ರೀಯ ಹೆದ್ದಾರಿಯ ಹಲವು ಕಡೆ ರಸ್ತೆ ಸ್ಥಗಿತಗೊಂಡಿದೆ. ಕಾತ್ರದಿಂದ 13 ಕಿಲೋಮೀಟರ್ ನಡೆದು ಇಲ್ಲವೇ ಹೆಲಿಕಾಪ್ಟರ್ನಲ್ಲಿ ತ್ರಿಕೂಟ ಪರ್ವತದ ವೈಷ್ಣೋದೇವಿ ಕ್ಷೇತ್ರಕ್ಕೆ ಹೋಗಬೇಕಾಗುತ್ತದೆ. ಕಿಶ್ತವಾಡ್, ಡೋಡಾ, ರಜೌರಿ ಜಿಲ್ಲೆಗಳಲ್ಲಿ ಭಾರೀ ಹಾನಿಯಾಗಿದೆ. ಪಂಜಾಬಿನಲ್ಲೂ ಮಳೆ ಪ್ರವಾಹ ಉಂಟು ಮಾಡಿದೆ. ಈ ರಾಜ್ಯಗಳ ನದಿಗಳು ಪಾಕಿಸ್ತಾನಕ್ಕೆ ಹರಿದು ಅಲ್ಲೂ ಪ್ರವಾಹ ತಂದಿದೆ. ಅಪಾರ ಜೀವಹಾನಿ, ವಿತ್ತ ಹಾನಿ ನಡೆದಿದೆ. ಮಂಜೇಶ್ವರದ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಕೇಂದ್ರೀಯ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಪೋಷಕರ ಮಕ್ಕಳ ಮೇಲಿನ ಕರ್ತವ್ಯಗಳು ಎಂಬ ಮಹತ್ವಪೂರ್ಣ ವಿಷಯ ಉಪನ್ಯಾಸದ ಪ್ರಧಾನ ವಿಷಯವಾಗಿದ್ದು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪೋಷಕರಿಗೆ ಮಕ್ಕಳ ಪಾಲನೆಯ ಜವಾಬ್ದಾರಿ ಮತ್ತು ನೈತಿಕ ಬೆಳವಣಿಗೆಯ ಕುರಿತು ಅರಿವು ಮೂಡಿಸುವುದು ಹಾಗೂ ಅವರಲ್ಲಿ ಜವಾಬ್ದಾರಿಯುತ ಮನೋಭಾವವನ್ನು ಬೆಳೆಸುವುದಾಗಿತ್ತು. ಉಪನ್ಯಾಸಕರಾಗಿ ಭಾಗವಹಿಸಿದ್ದ ಮೊಹಮ್ಮದ್ ಅಲಿ ಸಲಾಫಿಯವರು ತೀವ್ರವಾದ ನೈತಿಕತೆಯೊಂದಿಗೆ ಹಾಗೂ ಇಸ್ಲಾಮಿಕ್ ದೃಷ್ಟಿಕೋನದಿಂದ ಪೋಷಕರ ಕರ್ತವ್ಯವನ್ನು ವಿವರಿಸಿದರು. ಮಕ್ಕಳಿಗೆ ಧಾರ್ಮಿಕ ಹಾಗೂ ಜಾಗತಿಕ ವಿದ್ಯೆಯನ್ನು ಸಮತೋಲನದಿಂದ ಕಲಿಸುವ ಕರ್ತವ್ಯವನ್ನು ಪೋಷಕರು ನಿರ್ವಹಿಸಬೇಕು. ಪೋಷಕರು ತಮ್ಮ ಉದ್ಯೋಗದ ಒತ್ತಡದ ಮಧ್ಯೆಯೂ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯ ಕಳೆಯಬೇಕು. ಇದರಿಂದ ಅವರ ನಡುವೆ ಆತ್ಮೀಯತೆಯ ನಂಟು ಬೆಳೆದು ಮಕ್ಕಳ ಬೆಳವಣಿಗೆಯಲ್ಲೂ ಸಹಾಯವಾಗುತ್ತದೆ ಎಂಬುದಾಗಿ ವಿವರಿಸಿದರು. മിൻ അസ്വാജിന, നമ്മുടെ ഇണകളിൽ നിന്ന്, ഭാര്യ അല്ലെങ്കിൽ ഭർത്താവിൽ നിന്ന്, വദുരിയാതിന, നമ്മുടെ മക്കളിൽ നിന്നും, ഖുർറത അഅ്യുൻ, കണ്ണിന് കുളിർമ എന്ന് പറഞ്ഞാൽ നമ്മുടെ ഭാഷയിൽ പറഞ്ഞാൽ കണ്ണിനൊരു സംപ്പ് കിട്ടണം എന്ന് പറയും. അതാണ് വജഅൽനാ ലിൽ മുത്തഖീന ഇമാമ, ഞങ്ങളെ നീ മുത്തഖീങ്ങൾക്ക് ഇമാമാക്കണമേ എന്നുള്ള പ്രാർത്ഥന. അപ്പൊ കുട്ടികളിൽ നിന്നും നമുക്ക് സമാധാനം, മക്കളിൽ നിന്നും നമുക്ക് സമാധാന അന്തരീക്ഷം, അവരെ കാണുമ്പോ കണ്ണിന് സമാധാനം, അവരെ കാണുമ്പോ അവരെ ആശങ്കയില്ലാണ്ടിരിക്കുക, ഭാര്യയിൽ ആശങ്കയില്ലാണ്ടിരിക്കുക, ഭാര്യയ്ക്ക് ഭർത്താവിൽ നിന്ന് ആശങ്കയില്ലാതിരിക്കുക, ടെൻഷനില്ലാണ്ടിരിക്കുക, മക്കളുടെ കാര്യത്തിൽ എന്ന് ഏത് രൂപത്തിൽ ഏത് സന്ദർഭത്തിലാകട്ടെ, രാത്രിയാകട്ടെ പകലിലാകട്ടെ, വീട്ടിലാകട്ടെ വീട്ടിന് പുറത്താകട്ടെ, മക്കളുടെ കാര്യത്തിൽ അവരെ പറ്റി ഒരു നിർഭയത്വം, പേടിയില്ലാതെ ഒരു സമാധാന അന്തരീക്ഷം ഉണ്ടാവുക എന്നുള്ളത് നമ്മൾ ചെയ്യും. ಈ ಸಂದರ್ಭದಲ್ಲಿ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ, ಪ್ರಾಂಶುಪಾಲರಾದ ಅಬ್ದುಲ್ ಖಾದಿರ್, ಶಾಲಾ ಅಧ್ಯಾಪಕರುಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಪೋಷಕರಿಗೆ ತಮ್ಮ ಜವಾಬ್ದಾರಿಗಳ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಪೋಷಕರು, ಹಿತೈಷಿಗಳು ಸೇರಿದಂತೆ 100 ಮಂದಿ ಪಾಲ್ಗೊಂಡಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ರಸ್ತೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಗುಂಡಿಗಳ ದರ್ಶನ, ಯುಜಿಡಿ ಸೋರಿಕೆಯಾಗುತ್ತಿರುವ ಬಗ್ಗೆ ಕಾರ್ಕಳ ಪುರಸಭೆಯಲ್ಲಿ ಸದಸ್ಯರು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸೋಮವಾರ ನಡೆದ ಪುರಸಭೆ ಅಧ್ಯಕ್ಷ ಯೋಗೇಶ್ ದೇವಾಡಿಗ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಪ್ರಶಾಂತ್ ಕೋಟ್ಯಾನ್ ಅವರ ಉಪಸ್ಥಿತಿಯಲ್ಲಿ ಸಾಮಾನ್ಯ ಸಭೆಯು ಜರುಗಿತು. ಪುರಸಭೆ ಕಚೇರಿ ಒಳಗೆ ಅಧಿಕಾರಿ ಸಿಬ್ಬಂದಿ ಒಳಜಗಳ ವೈಮನಸ್ಸಿನ ಪರಿಣಾಮವಾಗಿ ಜನರಿಗೆ ಸಮರ್ಪಕ ಸೇವೆ ಸಿಗುತ್ತಿಲ್ಲವೆಂದು ಸೋಮನಾಥ್ ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಮುಖ್ಯಾಧಿಕಾರಿ ಲೀನಾ ಬ್ರೆಟ್ಟೋ, ನಿಯಮ ಅನುಸಾರವೇ ಪ್ರಕ್ರಿಯೆ ನಡೆಸಲಾಗಿದೆ, ಇದನ್ನು ಲಿಖಿತವಾಗಿಯೇ ಸ್ಪಷ್ಟನೆ ಕೊಡಲಾಗುವುದು ಎಂದು ಸಮರ್ಪಿಸಿಕೊಂಡರು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಅಶ್ಫಾಕ್ ಅಹಮದ್ ಅವರು,
ಪುರಸಭೆ ವ್ಯಾಪ್ತಿಯಲ್ಲಿ ಹಲವು ಕಡೆಗಳಲ್ಲಿ ರಸ್ತೆ ಗುಂಡಿಗಳಿಂದ ಜನಸಾಮಾನ್ಯರು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಂಡಿಗಳಿಂದ ತುಂಬಿದ ರಸ್ತೆಗಳಲ್ಲಿ ಇಂಟರ್ಲಾಕ್ ಅಳವಡಿಸಿ ಅದರ ಮೇಲೆ ಜಲ್ಲಿ ಪುಡಿಗಳನ್ನು ಹಾಕಲಾಗಿದ್ದು, ಇದರಿಂದ ಮತ್ತಷ್ಟು ಸಮಸ್ಯೆ ಉಂಟಾಗಿ ದ್ವಿಚಕ್ರ ವಾಹನಗಳು ಹಲವಾರು ಮಂದಿ ಅಪಘಾತವಾಗಿ ಪೆಟ್ಟು ಮಾಡಿಕೊಂಡಿದ್ದಾರೆ. ಎಡವಟ್ಟಿಗೆ ಕಾರಣರಾದ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಎಲ್ಲಾ ವಾರ್ಡ್ಗಳಲ್ಲಿ ಸೂಕ್ತ ಕ್ರಮ ಜರುಗಿಸಲು ಆರೋಗ್ಯಾಧಿಕಾರಿ ಅವರಲ್ಲಿ ಒತ್ತಾಯ ಮಾಡಿದ್ರು. ಬಂಡಿಮಠ ಸಹಿತ ನಗರದ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಆವರಿಸಲ್ಪಟ್ಟಿದ್ದು, ಇನ್ನಾದರೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ವ್ಯವಸ್ಥಿತ ಕಾಮಗಾರಿ ನಡೆಸಬೇಕು ಎಂದು ಒತ್ತಾಯಿಸಿದ್ರು. ಈ ಹಿಂದೆ ರಸ್ತೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಕಳಪೆ ಕಾಮಗಾರಿ ನಿರ್ವಹಿಸಿದ್ದು, ಈ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು. ಮಾತುಕತೆ ಇಡಬಹುದು. ಈಗ ಇಡೀ ಕಾರ್ಕಳ ಪುರಸಭೆ 1971ರಲ್ಲಿ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳ ಸಮನ್ವಯತೆಯಲ್ಲಿ ಯಾವುದೇ ಕೊರತೆಗಳಿರಲಿಲ್ಲ ಕಾರ್ಕಳ ಪುರಸಭೆಯಲ್ಲಿ. ಈಗ ನೀವು ಹೇಳಿದ್ರಿ 2 ಜನ ಈಗ ಪೌರ ಕಾರ್ಮಿಕರ ಸಂಬಳವನ್ನು ತಗೊಳ್ಳುವವರು ಕಚೇರಿಯಲ್ಲಿದ್ದಾರೆ ಅಂತ ಹೇಳಿ. ಕಚೇರಿಯಲ್ಲಿ ಅವರು ಇಲ್ಲ ಅಂತ ಹೇಳಿ ಆದ್ರೆ ಒಬ್ರು ಇಂಜಿನಿಯರ್ ಸೆಕ್ಷನ್ ಅಲ್ಲಿ ಇದ್ದಾರೆ, ಇದ್ದ ವಿಷಯ ಹೇಳಿಬಿಡುವ. ಯಾಕಂದ್ರೆ ಹೋದ ಸರಿ ಎಲ್ಲರೂ ಕೂಡ ನಿರ್ಣಯ ಮಾಡಿ ಅವರ ಸಂಬಳ ಕೊಡಿ ಅಂತ ಹೇಳಿ ಇಲ್ಲಿ ನಿರ್ಣಯ ಮಾಡಿದ್ದೀರ, ಕೊಡ್ಬೇಕಂತ ಹೇಳಿ ಆಗಿದೆ. ಅದರ ನಂತರ ಈಗ ಪುನಃ ಅದೇ ಚರ್ಚೆಗಳು ಯಾಕೆ ಅಂತ ನನಗೆ ಅರ್ಥ ಆಗುತ್ತಿಲ್ಲ. ನಾನೊಬ್ಬ ಹೇಳುವಂತದ್ದಲ್ಲ ಇದು. ಅವರಿಗೆ ಸಂಬಳ ಕೊಡಿ, ಅವರಿಗೆ ಕೊಡಬೇಡಿ ಅಂತ ಇಡೀ ಪುರಸಭೆ ಕೌನ್ಸಿಲ್ ಬಾಡಿಯೇ ಪರ ವಿರೋಧ ಅಂದ್ರೆ ಪರ, ಆಡಳಿತ ಪಕ್ಷ ವಿರೋಧ ಪಕ್ಷ ಆಯ್ತು ಅವ್ರಿಗೆ ಕೊಡಿ. ಈಗ ಅಮೃತ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಕೆಲಸ ಮಾಡ್ತಾರೆ ಅವರು. ಇದೇ ವೇಳೆ ಮಾತನಾಡಿದ ಸುಬೋಧ್ ರಾವ್ ಅವರು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾದ ಯುಜಿಡಿ ರಸ್ತೆ ಅತ್ಯಂತ ಕಳಪೆ ಕಾಮಗಾರಿಕೆಯಿಂದ ಕೂಡಿದೆ. ವೆಂಕಟರಮಣ ದೇವಸ್ಥಾನ ಸಹಿತ ಹಲವು ಕಡೆಗಳಲ್ಲಿ ಯುಜಿಡಿ ಸೋರಿಕೆಯಾಗುತ್ತಿದೆ. ಇದು ಸಂಪೂರ್ಣ ಕಳಪೆ ಕಾಮಗಾರಿಕೆಯಾಗಿದ್ದು, ಈ ಹಿಂದೆ ತಜ್ಞರಿಂದ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ ಬಗ್ಗೆ ಏನಾಯಿತು ಎಂದು ಪ್ರಶ್ನಿಸಿದರು. ಅದನ್ನೇ ಇವರು ಹೀಗೆ ಕಂಟಿನ್ಯೂ ಮಾಡಿದ್ದಾರೆ. ಈಗ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನನ್ನಲ್ಲಿ ಏನು ತಪ್ಪಿಲ್ಲ, ಅವ್ರಿಗೆ ಅದೆಲ್ಲ ಗೊತ್ತಿದೆ. ಆಮೇಲಿಂದ ಹೇಳ್ತಾರೆ ಕೈನ ತಿಕ್ಕೊಂಡ್ಬಿಟ್ಟು ಯಾಕೋ ವಹಿಸ್ಬಿಟ್ಟು ನೀನ್ ಯಾಕೆ ಟೆಂಡರ್ ಮಾಡ್ತಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ಫೈಲ್ ಇಲ್ಲ, ನನ್ನಿಂದ ಯಾವುದೇ ವರದಿ ತಗೊಳ್ತಾ ಇಲ್ಲ. ಆದ್ರೂ ನಾನು ನನ್ನ ಎಚ್ಚೆತ್ಕೊಂಡು ನಾನೇನೆ ಟೆಂಡರ್ ಮಾಡ್ಬೇಕು. ಈಗ 7 ಜನರಿಗೆ ಸಂಬಳ ಮಾಡುವ ಜವಾಬ್ದಾರಿ ಈಗ 5 ದಿವಸ ಆಗಬೇಕು, 15 ದಿವಸ ಡಿಲೇ ಆಗಿದೆ, 16 ದಿವಸ ಡಿಲೇ ಆಗಿದೆ. ಆ 16 ದಿವಸದಲ್ಲಿ ತಾವು ಏನ್ ಮಾಡಿದ್ರಿ ಸಂಬಳ ಕೊಡ್ಲಿಕ್ಕೋಸ್ಕರ? ಸರ್ ನನ್ನದೇನು ಬರಲ್ಲ ಸರ್, ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಪುರಸಭೆಯ ಅಧ್ಯಕ್ಷರ ಗಮನಕ್ಕೂ, ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಇನ್ನಿತರ ಅಧಿಕಾರಿಗಳ ಗಮನಕ್ಕೂ ತಂದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸಂಘದ ಅಧ್ಯಕ್ಷ ಸುಬ್ಬಣ್ಣ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಾಗೂರು ಒಡೆಯರ ಮಠ ಶ್ರೀ ಗೋಪಾಲಕೃಷ್ಣ ಕಲಾಮಂದಿರದಲ್ಲಿ ನಡೆಯಿತು. ಕಿರಿಮಂಜೇಶ್ವರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಶೆಟ್ಟಿಯವರು ಮಾತನಾಡಿ, ಸಂಘದ 49ನೇ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಂಘದ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿರುವುದು ಮಹತ್ತರವಾದ ಬೆಳವಣಿಗೆಯಾಗಿದೆ. ಸಂಘದ ಸದಸ್ಯರ ಅನುಕೂಲಕ್ಕಾಗಿ ಹಾಲು ಸಂಗ್ರಹಣಾ ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸಂಘದ ಮಹಿಳಾ ಸದಸ್ಯರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಆರೋಗ್ಯ ಮಾಹಿತಿ ಸಹಿತ ಉತ್ತಮ ಹಾಲು ಉತ್ಪಾದಕರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿದೆ ಎಂದರು. ಪ್ರಸ್ತುತ ಸಾಲಿನಲ್ಲಿ 2,90,000 ಲಾಭ ಗಳಿಸಿದ್ದು, ಹಾಲು ಉತ್ಪಾದಕ ಸದಸ್ಯರಿಗೆ 65% ಬೋನಸ್ ಹಾಗೂ ಸದಸ್ಯರಿಗೆ 15% ಡಿವಿಡೆಂಡ್ ಘೋಷಿಸಿದ್ರು. ಹಾಲು ಉತ್ಪಾದನೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಬೇಕು ಎಂದು ಕೇಳಿಕೊಂಡರು. ಕಿರಿಮಂಜೇಶ್ವರ ಹಾಲು ಉತ್ಪಾದಕ ಸಹಕಾರಿ ಸಂಘದ 49ನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಇವತ್ತಿನ ದಿನ ಭಾಳ ಒಂದು ವಿಜೃಂಭಣೆಯಿಂದ ಮಾಡಿದ್ದೇವೆ. ಬಹುಶಃ ನಮ್ಮ ಸದಸ್ಯರ ಬಯಕೆಗಳಂತೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಿದ್ದರೆ ಇದು ದೊಡ್ಡ ಹಾಲು ಉತ್ಪಾದಕ ಸಹಕಾರಿ ಸಂಘ, ಹಿರಿಯ ಹಾಲು ಉತ್ಪಾದಕರ ಸಂಘ ಆದ್ದರಿಂದ ನಾವು ಕಾರ್ಯಕ್ರಮವನ್ನು ಇವತ್ತು ಒಂದು ಹಿರಿಯ ನಾಗರಿಕರಿಗೆ
ಹಿರಿಯ ಸದಸ್ಯರಿಗೆ ಒಂದು BP ಶುಗರ್ ಚೆಕ್ ಮಾಡುವ ಮೂಲಕ ಸಭೆಯನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿರಿಮಿಂಜೇಶ್ವರದವರು ಬಂದು ನಮ್ಮೊಂದಿಗಿದ್ದು ಸಹಕಾರ ಮಾಡಿದ್ದಾರೆ. ಮತ್ತು ಇವತ್ತು ಬಂದವರಿಗೆಲ್ಲ ಟಿಫಿನ್ ವ್ಯವಸ್ಥೆಗಳನ್ನು ಮಾಡಿ ಇವತ್ತು ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹಧನವನ್ನು ನೀಡಿದ್ದೇವೆ. SLC ಮತ್ತು PUCಯಲ್ಲಿ ಉತ್ತೀರ್ಣರಾದವರಿಗೆ. ನಮ್ಮೂರಿನ ಹಿರಿಯ ಸಾಧನೆಯ ಕೃಷಿಕರನ್ನು ಗುರುತಿಸಿ 3 ಜನರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಮತ್ತು ಹೆಚ್ಚು ಹಾಲು ಕೊಡುವಂಥ ರೈತರನ್ನು 3 ಜನರನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನದ ಗೌರವವನ್ನು ಸಲ್ಲಿಸಿದ್ದೇವೆ ಸಭೆಯಲ್ಲಿ. ಅಲ್ಲದೆ ಸೇರಿದಂಥ ಎಲ್ಲ ಸದಸ್ಯರಿಗೂ ಕೂಡ ಪ್ರೋತ್ಸಾಹಕ ಹೈನುಗಾರಿಕೆಯನ್ನು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಪ್ರೋತ್ಸಾಹಕ ಬಹುಮಾನವನ್ನು ವಿತರಣೆ ಮಾಡಿದ್ದೇವೆ. ಅಲ್ಲದೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ನಾವೊಂದು ಉತ್ತಮವಾದಂಥ ಕಾರ್ಯದತ್ತ ಸಾಗಿದ್ದೇವೆ ಎನ್ನುವಂಥ ಸಂತೋಷಗಳು ನಮ್ಮಲ್ಲಿ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ನಮ್ಮ ಸಾಧನೆ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಏನಂದರೆ ಮನೆ ಮನೆಗೆ ಹೋಗಿ ಹಾಲು ತೆಗೆದುಕೊಂಡು ಬರುವಂಥದ್ದು. ಅದಲ್ಲದೆ ಕೂಡ ಈ ಚಟುವಟಿಕೆಗಳಲ್ಲಿ ಇವತ್ತು ನಾವು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ಒಂದು ದನ ರೈತರ ಮನೆಯಲ್ಲೆಲ್ಲಾದರೂ ಸತ್ತರೆ ಅನಾಹುತಗೀಡಾದರೆ ಅದನ್ನು ದಫನ ಮಾಡುವಂಥದ್ದು ಕೂಡ 2,000 ರೂಪಾಯಿಯನ್ನು ನೀಡುವುದಂತ ಈ ಸಭೆಯಲ್ಲಿ ಘೋಷಣೆ ಮಾಡಿದ್ದೇವೆ. ಹೈನುಗಾರಿಕೆಯ ಪ್ರವಾಸವನ್ನು ಕೂಡ ಪ್ರತಿ ವರ್ಷ ನಾವು ರೈತರನ್ನು ಸುಮಾರು 40ರಿಂದ 55 ಜನವನ್ನು ಕರೆದುಕೊಂಡು ಹೋಗಿ ಪ್ರತಿ ವರ್ಷ ಒಂದು ದಿನದ ರೈತರ ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದು ಸದಸ್ಯರಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ಪ್ರಯತ್ನಿಸಿದ್ದೇವೆ. ನಾವು ಹಾಗೂ ನಮ್ಮ ನಿರ್ದೇಶಕ ಮಹಾಮಂಡಳಿಯವರು, ಸಿಬ್ಬಂದಿ ವರ್ಗದವರು, ನಮ್ಮೂರಿನ ಕೃಷಿಕರು ಎಲ್ಲರೂ ಕೂಡ ನಮ್ಮೊಂದಿಗಿದ್ದು ಪ್ರೋತ್ಸಾಹ ಕೊಟ್ಟದಂಥ ಎಲ್ಲ ಮಹನೀಯರಿಗೂ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗುಣವಂತ ನಾಯರಿ ಅವರು 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನ ಮಂಡನೆ ಮಾಡಿದ್ರು. ಅಧ್ಯಕ್ಷರು ಸಂಘದ ಸದಸ್ಯರಿಂದ ಅನುಮೋದನೆ ಪಡೆದುಕೊಂಡು ಸಂಘದ ಸದಸ್ಯರಿಗೆ 15% ಡಿವಿಡೆಂಡ್ ಮತ್ತು ಸಂಘದ ಹಾಲು ಉತ್ಪಾದಕರಿಗೆ 65% ಬೋನಸ್ ಘೋಷಣೆಯನ್ನ ಮಾಡಿದ್ರು. ಸಂಘದ ಸದಸ್ಯರಿಗೆ ಹೈನುಗಾರಿಕೆಯಲ್ಲಿ ಪ್ರೋತ್ಸಾಹಿಸುವ ಸಲುವಾಗಿ ಎಲ್ಲ ಸೌಲಭ್ಯವನ್ನು ಮಾಡಲಾಗಿದೆ. ಅಂತೆಯೇ ನಿಯಮದ ಪ್ರಕಾರ ಸಂಘದ ಸದಸ್ಯರಿಗೆ 15% ಡಿವಿಡೆಂಡ್ ಹಾಗೂ 65% ಉತ್ಪಾದಕರ ಪ್ರೋತ್ಸಾಹದಲ್ಲಿ ಬೋನಸನ್ನು ವಿತರಿಸುತ್ತೇವೆ. ಹಾಗೂ ನಿಯಮಾನುಸಾರ ಎಲ್ಲ ನಿಧಿಗಳಿಗೆ ಅದರಂತೆ ನಾವು ವಿತರಿಸಿದ್ದೇವೆ. ಹಾಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. SSLC ಮತ್ತು PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಂಗವಾಗಿ ಸಂಘದ ಸದಸ್ಯರಿಗೆ ಉಡುಗೊರೆಯನ್ನ ನೀಡಲಾಯಿತು. ಆರೋಗ್ಯ ಮಾಹಿತಿ ಪ್ರಯುಕ್ತ ಸಂಘದ ಸದಸ್ಯರಿಗೆ BP ಮತ್ತು ರಕ್ತ ಪರೀಕ್ಷೆ ಮಾಡಲಾಯಿತು. ಒಕ್ಕೂಟದ ವ್ಯವಸ್ಥಾಪಕರಾದ ಶಂಕರ್ ನಾಯ್ಕ್ ಪಶು ಆರೋಗ್ಯದ ಆಹಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ರಾಜಾರಾಮ್, ಸಂಘದ ಉಪಾಧ್ಯಕ್ಷೆ ಶಾರದಾ ದೇವಾಡಿಗ, ನಿರ್ದೇಶಕರಾದ ಪದ್ಮನಾಭ ಹೆಬ್ಬಾರ್, ಕೆ ಗೋಪಾಲ್ ದೇವಾಡಿಗ, ನೀಲು ಯಾನೆ ಸರೋಜಾ, ಸುಬ್ಬು ಸರೋಜಾ, ಸುಮಂಗಲ ಕಾರಂತ, ವಿಶಾಲ್, ಸಿಬ್ಬಂದಿಗಳಾದ ಸಂತೋಷ್ ದೇವಾಡಿಗ, ಪ್ರಕಾಶ್ ನಾಯರಿ, ಶಾಂತ ದಿನೇಶ್ ಪೂಜಾರಿ ಉಪಸ್ಥಿತರಿದ್ದರು. ಪದ್ಮನಾಭ ಹೆಬ್ಬಾರ್ ಸ್ವಾಗತಿಸಿದ್ರು. ವಿಶಾಲ ದೇವಾಡಿಗ ಪ್ರಾರ್ಥಿಸಿದ್ರು. ಉಪಾಧ್ಯಕ್ಷೆ ಶಾರದಾ ವಂದಿಸಿದ್ರು. ಜೆಪಿ ಬಡಾಕೆರೆ, ವಿಪೋ ನ್ಯೂಸ್, ಬೈಂದೂರು. ವಿದ್ಯಾರ್ಥಿಗಳಿಗೆ ತುಳು ಸಾಹಿತ್ಯದ ಓದಿನ ಅಭಿರುಚಿ ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಮಕ್ಕಳ ಸಾಹಿತಿ ಹಾಗೂ ನಿವೃತ್ತ ಶಿಕ್ಷಕ ನಾರಾಯಣ ರೈ ಕುಕ್ಕುವಳ್ಳಿ ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಯೋಜಿಸಿದ ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಅಭಿಯಾನದ 8ನೇ ಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಂದಿನ ತಲೆಮಾರಿಗೆ ತುಳು ಭಾಷೆಯನ್ನು ಕೊಂಡೊಯ್ಯುವ ಮಹತ್ತರ ಜವಾಬ್ದಾರಿ ವಿದ್ಯಾರ್ಥಿಗಳಲ್ಲಿದೆ ಎಂದು ಅವರು ಹೇಳಿದರು. ಸ್ವಾಮಿ ಪಡ್ಪಡಂಚಿನ ಒಂಜಿ ಪಾತ್ರ ಉಂಡ ಒಂಜಿ ದೇವರು ಒಂಜಿ ಊರ ಈ ಒಂಜಿ ಮಲ್ಪುಣ ಭಾರಿ ಮುಖ್ಯ. ಆ ಒಂಜಿ ನೆನಟು ಶಿಕ್ಷಣ ಕೊರುದು ಇಂಕನ್ನು ಬುಳಪಾಯಿ ಅಪಗ ಇಂಕಲ್ನ ಗುರುಕುಲ್ನ ಒಂಜಿ ಗೆರೆನೇ ಚಿತ್ರ ಆಂಡ್ ಒಂಜಿ ಪದನೇ ಒಂಜಿ ಶಬ್ದ ಅಥವಾ ಒಂಜಿ ಪದ ಅವು ಪದ್ಯ ಆಂಡ್ ಆ ಒಂಜಿ ನೆನಟು ಇಂಕ್ಲ ಬುಳಿಕೊಂಡು ಬಂದ ಬೊಕ್ಕ ತಂತ್ರಜ್ಞಾನ ಬಣ್ಣಗ ಇಂಕ ಹೊಂದೊಂಡು ಪೋಯ ಆ ಹೊಂದಾಣಿಕೆನೇ ಇನಿ
ನಮ್ಮ ಬರವುತ ನೆಲೆಟ್ಟು ಅಥವಾ ಪಾತ್ರಂ ನೆಲೆಟ್ಟು ಇಂಚ ಈ ಗುರು ಹಿರಿಯಗಳೊಟ್ಟಿಗೆ ಸೇರೋಣ ನೆಲೆಟ್ಟು ಮುಖ್ಯವಾದ ನೆಲೆಯನ್ನು ಸೇರ್ಸೋಣ ನೆಲೆಟ್ಟು ಈ ಕಾರ್ಯಕ್ರಮ ಹಾಕೊಂಡು ಅಕಾಡೆಮಿದ ಭಾರಿ ಮಲ್ಲ ಕಾರ್ಯಕ್ರಮ ಇನ್ನು ಬರೆಯೋಡು ಪಂಡ ಆಯ್ತು ತುಂಬ ಓದೋಡು ತೆರೆಯೋನೋಡು ನಂಗೆ ಇನ್ನು ಅನೇಕ ಭಾಷೆಗಳ ಅಪ್ಪೆ ಭಾಷೆ ತುಳು ಆಡಲ್ಲ ನಮ್ಮನೊಟ್ಟಿಗೆ ಮಲಯಾಳಂ ತಮಿಳು ತೆಲುಗು ಇದು ಮಾತ್ರ ಇಡೀ ಅಖಂಡವಾಯಿನ ನಮ್ಮನ ಭಾರತ ದೇಶಗಳು ಅವೇತೋ ಭಾಷೆ ಇತ್ತಿಲ್ಲ ನಮ್ಮನ ತುಳು ಭಾಷೆ ಬಂಡ ನಂಗೆ ಭಾರಿ ಮೋಕೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪಿ ದಯಾಕರ್ ಅವರು ಮಾತನಾಡಿ, ತುಳು ಭಾಷೆ ಸಾಹಿತ್ಯದ ಸಂಸ್ಕೃತಿ ಬಗ್ಗೆ ಅಭಿರುಚಿ ಮೂಡಿಸುವ ನಿಟ್ಟಿನಲ್ಲಿ ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಕಾರ್ಯಕ್ರಮ ಒಂದು ವಿಶಿಷ್ಟ ಪರಿಕಲ್ಪನೆಯ ಕಾರ್ಯಕ್ರಮ ಎಂದು ಹೇಳಿದರು. ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಜೋಗ್ಲೇನೊಂದಿ ಪುಸ್ತಕ ಓದ್ಯಾರ ಅಥವಾ ತುಳು ಕಲ್ಪೆರ ಒಂಜಿ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿನ ಗುರುಕಾರಾಯಣ ತಾರನಾಥ್ ಜಟ್ಟಿರಿಗೆ ಅಭಿನಂದಿಸುವ ನಾನು ಅವರಿಗೆ ನಿಜವಾದ ಆಯ್ತು ಒಂಜಿ ಹೆಡ್ಡೆಪ್ಪುಡು ಅವರಿಗೆ ಉಪ್ಪಟ್ಟು ನನಾತ್ ಜೋಕುಲು ಈ ನೃತ್ಯ ಕಾರ್ಯಕ್ರಮದ ಪ್ರಯೋಜನ ಪಡೆಯ ನಿಜವಾದ ಇಂಕಲ ಈ ಒಂದು ಗೊತ್ತಿತ್ತು ಜಿ ನನಾತ್ ಜೋಕ್ಲೇನೆ ತೊಂಬೈದು ನೆಕ್ಸ್ಟ್ ಜಾಲ ಇಂಕಲ ನೂದು ಜೋಕ್ಲಲ್ಲ ಈ ಕಾಲೇಜ್ ಅವರು ಹೈಸ್ಕೂಲ್ ಜೋಕ್ಲೆಲ್ಲ ತೊಂಬರ್ತಾರೆ ಅಪಂಡ ಜೋಕ್ಲೆಗೆ ಪುಸ್ತಕ ಭಂಡಾರ ಅಥವಾ ತುಳುತ ಬಗ್ಗೆ ಮಾಹಿತಿ ಕೊರಡಿದೆ ಅಪಂಡ ಕೆಲವು ಅಕ್ಷರಗಳು ಇತ್ತದ ತುಳು ಭಾರತದಲ್ಲೆಲ್ಲ ಜೋಕ್ಲೆಗೆ ಕೆಲವು ದುಂಬುದ ಒಂದು ಅಕ್ಷರಗಳು ಬರ್ಪುಜಿ ಸೊ ಅವೇನು ಐನಾತು ನಮ್ಮ ತಿರುಪಾಯರ ಸಹಕಾರ ಮಲ್ಗುಗ ಜೋಕ್ಲೆಗೆ ಎಡ್ಡಾವಾಡು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ತುಳು ಭಾಷೆಯಲ್ಲಿ ಪ್ರಕಟಗೊಂಡ ಸಾಹಿತ್ಯದ ಪರಿಚಯ ವಿದ್ಯಾರ್ಥಿಗಳಿಗೆ ಆಗಬೇಕು ಅನ್ನುವ ಆಶಯದಿಂದ ಬಲೆ ತುಳು ಓದುಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತುಳು ಒಂಜಿ ಜಾಸ್ತಿ ಆಗ್ತದೆ ರೈತರಿಗೆ ಕೊಂಕಣಿ ಕಲ್ತಾರ ಅವರ ಜಾಸ್ತಿ ಆಗ್ತದೆ ಎಲ್ಲ ನಿಖಿಲ್ ಬಿದೈ ನಿಖಿಲಿದ್ದ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಮಲ್ಲ ಕಲ್ಪೋದು ಮಲ್ಲ ಉದ್ಯೋಗ ಹೋಗ್ತಾರೆ ಉದ್ಯೋಗ ಹೋದಾಗ ಕಲ್ಯಾಣಕ್ಕೋ ಅಥವಾ ಬಿದೈ ಬರುತ್ತೋ ಬಿದೈ ದೇಶದೋ ಹೋದಾನಾಗ ಕೈ ಕಲ್ತ್ಕೊಂಡಾಗ ಏನು ನಿಂಗೆ ಭಾಷೆ ಬರ್ಬೋದು ಹಾಗೆ ಇಂಚೆ ಮಾಡಿ ಇಂಚೆ ಭಾಷೆ ಯುರೋಪ್ ಹೋಗ್ತಾರೆ ನಮಗೆ ಗಾಯನ ದೇಶದ ಜರ್ಮನಿಯೋ ಫ್ರೆಂಚೋ ಇಟಾಲಿಯೋ ಅಥವಾ ಇಂಗ್ಲೀಷು ಅದು ನಮಗೆ ಬರಲಿ ಕನ್ನಡ ಬರ್ಕೊಡು ತುಳು ಬರ್ಕೊಡು ಇಂಗ್ಲೀಷ್ ಬರ್ಕೊಡು ಹಿಂದಿ ಬರ್ಕೊಡು ಬ್ಯಾರಿ ಭಾಷೆ ಬರ್ಕೊಡು ಕೊಂಕಣಿ ಭಾಷೆ ಬರ್ಕೊಡು ಅಥವಾ ಮರಾಠಿ ಭಾಷೆ ಬರ್ಕೊಡು. ಹೇಗೆ ನಮ್ಮ ಏದು ಭಾಷೆಯನ್ನು ಜಾಸ್ತಿ ಕಲ್ಪನ ಆತ ನಮ್ಮ ಜ್ಞಾನ ಬಣ್ಣ ನಾಲೆಜ್ ಬರೋದು ವಿಸ್ತಾರ ನಾಲೆಜ್ ವಿಸ್ತಾರ ಏನಂತ ಎಡ್ಡೇನಂತ ಪಡಿಕಲ್ಲ ಎಂಟೆ ಅದ ನಿಖಿಲೆಲ್ಲೇ ನಿಖಿಲ್ನ ಹೈಯರ್ ಎಜುಕೇಶನ್ ಹೋದಾಗ ಎಲ್ಲೇ ನಿಖಿಲ್ ಕಟ್ಟಿಬೇಕಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಅಪ್ಪ ಏನಿಗೆ ಎಡ್ಡೆ ಅನುಭವ ಕೊಡು ಏನಿಗೆ ಎಡ್ಡೆ ನಾಲೆಜ್ ಉಂಟು ಹಾಯಿ ನಿಂತು ಬರ್ತದೆ ಆಯ್ತಾ ಅಂಜಾದ ನಿಖಿಲ್ ಬೇರೆ ಬೇರೆ ಭಾಷೆಯನ್ನು ಕಲ್ತ್ಕೊಂಡು ಆಯ್ತು ಒಟ್ಟಿಗೆ ಸ್ವಲ್ಪ ಲೆಕ್ಕ ನಮ್ಮ ಅಪ್ಪೆ ಭಾಷೆ ನಿಖಿಲ್ ಕಾಲೇಜ್ ಅಥವಾ ಸ್ಕೂಲ್ಗೆ ಅಡ್ಮಿಷನ್ ಆದಾಗ ಯಾಕಂದ್ರೆ ಕಾಲಮ್ ಉಂಟು ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ರಿಲಿಜನ್, ಕಾಸ್ಟ್, ಓಕೆ, ಮದರ್ ಟಂಗ್. ಕಾರ್ಯಕ್ರಮದಲ್ಲಿ ಶ್ರೀನಾರಾಯಣಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಗುಣಪತಿ ರಮೇಶ್, ಕನ್ನಡ ಭಾಷಾ ಶಿಕ್ಷಕಿ ಅಕ್ಷತಾ ಕೇಶವ್, ಪತ್ರಕರ್ತ ರಮೇಶ್ ಮಂಜೇಶ್ವರ, ವಿದ್ಯಾರ್ಥಿ ಸಂಚಾಲಕಿ ವಿನ್ಯಾ ದಯಾನಂದ ಸಾಲ್ಯನ್ ಉಪಸ್ಥಿತರಿದ್ದರು. ಅಕಾಡೆಮಿಯ ಸದಸ್ಯ ಪಂಗಾಳ ಬಾಬು ಕೊರಗ ಕಾರ್ಯಕ್ರಮ ನಿರೂಪಿಸಿದರು. ಅಕಾಡೆಮಿಯ ಸದಸ್ಯ ಭೂವ ಪೂಜಾರಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀನಾರಾಯಣಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 30 ವಿದ್ಯಾರ್ಥಿಗಳು ಅಕಾಡೆಮಿಯ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದಿ ಸಂಜೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಾಗೇಶ್ ಕಾವೂರ್, ವಿ4 ನ್ಯೂಸ್, ಮಂಗಳೂರು.
ವಿಟ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 213.18 ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದು ದಾಖಲೆಯ 1,10,10,775.77 ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ನರಸಪ್ಪ ಪೂಜಾರಿ ಎನ್ ಹೇಳಿದರು. ಮಹಾಸಭೆ ಪೂರ್ವಭಾವಿಯಾಗಿ ಆಗಸ್ಟ್ 26ರಂದು ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಸಂಘದ ವಾರ್ಷಿಕ ಮಹಾಸಭೆಯು ಆಗಸ್ಟ್ 31ರಂದು ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣರಂಗ ಮಂದಿರದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಕಳೆದ ಸಾಲಿನ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕವನ್ನ ಗಳಿಸಿದ ಸಂಘದ ಸದಸ್ಯರ ಮಕ್ಕಳನ್ನು ಮಹಾಸಭೆಯಲ್ಲಿ ಗೌರವಿಸಲಾಗುವುದು ಎಂದರು. 2025-2030 ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಆಡಳಿತ ಮಂಡಳಿಗೆ ಮತ್ತು ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಸಂಘದ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಅವರು ಧನ್ಯವಾದಗಳನ್ನು ತಿಳಿಸಿ ಅವರು ಮುಂದೆಯೂ ಇದೇ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿದರು. ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ವಿಟ್ಲ 2024-25ನೇ ಸಾಲಿಗೆ ನಮ್ಮ ಈ ಸಲದ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಿದೆ. ಎಲ್ಲ ನಿಮ್ಮ ಸಹಕಾರವನ್ನು ಕೇಳಿಕೊಳ್ಳುತ್ತಾ 2024-25ನೇ ಸಾಲಿನಲ್ಲಿ 133 ಮಂದಿ ಸದಸ್ಯರು ಹೊಸದಾಗಿ ಸೇರ್ಪಡೆಯಾಗಿದ್ದು 39,44,250 ಪಾಲು ಬಂಡವಾಳ ಜಮೆಯಾಗಿದೆ. 38 ಮಂದಿ ಸದಸ್ಯರು ಬಿಡುಗಡೆಯಾಗಿದ್ದು 16,69,780 ಪಾಲು ಬಂಡವಾಳವನ್ನು ನಾವು ಮರುಪಾವತಿ ಮಾಡಿದ್ದೇವೆ. 31/3/25ಗೆ ಇದ್ದಂತೆ 5,430 ಎ ತರಗತಿ ಸದಸ್ಯರು ಇದ್ದು ಒಟ್ಟು 3,93,33,230 ನಮ್ಮಲ್ಲಿ ಪಾಲು ಬಂಡವಾಳ ಇದೆ. ಸಂಘದ ಒಟ್ಟು ಠೇವಣಾತಿ 31/3/24ಕ್ಕೆ 31,84,86,27.73 ಇದ್ದು ದಿನಾಂಕ 31/3/25ಕ್ಕೆ 36,07,97,122 ಆಗಿರುತ್ತದೆ. ವರದಿ ವರ್ಷದಲ್ಲಿ 13.29% ಠೇವಣಿ ಅಭಿವೃದ್ಧಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಠೇವಣಾತಿಗೆ ನಾವು ಒಳ್ಳೆ ಅತ್ಯಾಕರ್ಷಕ ಬಡ್ಡಿಗಳನ್ನು ನೀಡುತ್ತಿದ್ದು ಹಿರಿಯ ನಾಗರಿಕರಿಗೆ 60 ವರ್ಷದ ಮೇಲ್ಪಟ್ಟವರಿಗೆ 0.5% ಬಡ್ಡಿಯನ್ನು ನೀಡಲಾಗುತ್ತದೆ. ಜಾಸ್ತಿ ನೀಡ್ತಾ ಇದ್ದೇವೆ ಹೆಚ್ಚುವರಿಯಾಗಿ. ನಮ್ಮೊಡನೆ ಸಹಕರಿಸಿದ ಎಲ್ಲ ನಮ್ಮ ಸದಸ್ಯ ಮಿತ್ರರನ್ನು ಕೂಡ ಈ ಸಮಯದಲ್ಲಿ ಅವರಿಗೆ ಧನ್ಯವಾದ ಹೇಳುವುದನ್ನು ನನ್ನ ಕರ್ತವ್ಯ ಎಂದು ತಿಳ್ಕೊಂಡಿದ್ದೇನೆ. ಸಂಘ ನಾವು ಕೇವಲ ಸಂಘದ ಬೆಳವಣಿಗೆ ಮಾತ್ರ ಅಲ್ಲ, ನಮ್ಮ ರೈತರು ಕೂಡ ಸಂಘದ ಒಟ್ಟಿಗೆ ಅವರ ಜೀವನ ಪದ್ಧತಿ ಆಗಲಿ ಅವರ ವ್ಯವಹಾರದಲ್ಲಿ ಅವರು ಮುಂದುವರಿಬೇಕು, ಕೃಷಿಯಲ್ಲಿ ಅವರಿಗೆ ಹಿನ್ನಡೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ನಾವು ಕೃಷಿ ಅಭಿವೃದ್ಧಿ ಸಾಲ 3% ಬಡ್ಡಿಯ ಕೃಷಿ ಸಾಲವನ್ನು ಅವರವರ ಬೇಡಿಕೆಗೆ ಅನುಗುಣವಾಗಿ ನಾವು ಪೂರೈಸಿದ್ದೇವೆ. ನಮ್ಮ ಸದಸ್ಯರಿಗೆ ನಮ್ಮ ಆಡಳಿತ ಮಂಡಳಿಯ ಮೇಲೆ ಒಳ್ಳೆಯ ವಿಶ್ವಾಸ ಕೂಡ ಬಂದಿದೆ ಅಂತ ಹೇಳಿಕೊಳ್ಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷೆ ಮಂಜುಳಾ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಭುವನೇಶ್ವರ ಬಿ, ನಿರ್ದೇಶಕರಾದ ಮಹಾಬಲೇಶ್ವರ ಭಟ್ ಎ, ಉದಯ್ ಕುಮಾರ್ ಎನ್, ಸದಾನಂದ ಗೌಡ ಸೇರಾಜೆ, ಮೋಹನದಾಸ ಒಕ್ಕುಡ, ರಾಘವೇಂದ್ರ ಪೈ ಎ, ದಿನೇಶ್ ಕೆ, ಸಂಧ್ಯಾ ಮೋಹನ, ವಾಸು ಸಿಎಚ್, ಹರೀಶ್ ನಾಯ್ಕ್ ಮತ್ತು ತೀರ್ಥರಾಮ ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ, ವಿ4 ನ್ಯೂಸ್, ವಿಟ್ಲ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಉಡುಪಿ ಉಚ್ಚಿಲ ದಸರಾ 2025ರ ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭವು ಉಚ್ಚಿಲ ಕ್ಷೇತ್ರದಲ್ಲಿ ನಡೆಯಿತು. ಉಚ್ಚಿಲ ದಸರಾ ಮಹೋತ್ಸವವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ. ದಸರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಶ್ರೀ ಕ್ಷೇತ್ರದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗೌರವ ಸಲಹೆಗಾರರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಮಾತನಾಡಿ, ಈ ಬಾರಿಯ ಉಚ್ಚಿಲ ದಸರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದರು.
ಇವತ್ತು ದಸರಾ 4ನೇ ದಸರಾ ಉತ್ಸವದ ಉಚ್ಚಿಲ ದಸರಾ ಉತ್ಸವದ ಈ ಕಾರ್ಯದಲ್ಲಿ ಇನ್ವಿಟೇಷನನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನಗಳ ಕಾರ್ಯಕ್ರಮ ನಡೀಲಿಕ್ಕಿದೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲರೂ ಕಮಿಟಿಯವರು ಜಯಕೋಟೆಯ ನೇತೃತ್ವದಲ್ಲಿ ಮಾಡಲಿಕ್ಕಿದ್ದೇವೆ. ವಸ್ತು ಪ್ರದರ್ಶನ, ಈ ಸಲದ ವಸ್ತು ಪ್ರದರ್ಶನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಅದನ್ನು ಹೀಗೆ ಹೇಳಲಿಕ್ಕಾಗಲ್ಲ. ಖಂಡಿತ ನಾವು ಹತ್ರ ಮೈಸೂರು ದಸರಾ ವೈಭವವನ್ನು ನಾವು ಇಲ್ಲಿ ಖಂಡಿತ ಉಚ್ಚರದಲ್ಲಿ ಕಾಣಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಚ್ಚುಕಟ್ಟಾದ ಅನ್ನಪ್ರಸಾದ ವ್ಯವಸ್ಥೆ, ಸಂಜೆ ಉಪಹಾರದ ವ್ಯವಸ್ಥೆ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗುರುಕಿರಣ್ ನೈಟ್ಸ್, ಯುವ ದಸರಾವನ್ನು ಗುರುಕಿರಣ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ದಸರಾ ಎಲ್ಲ ದುರ್ಗಾ ಹಾಗೂ ಎಲ್ಲ ನವದುರ್ಗಿಯರ ಒಂದು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಹಾಗೆ ಅನೇಕ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಜಯಶ್ರೀ ಕೋಟ್ಯಾನ್ ಬೆಳ್ಳಂಪಳ್ಳಿಯವರು ಮಾತನಾಡಿ, ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ದಸರಾ ಕಾರ್ಯಕ್ರಮ ನಡೆಸಬೇಕು ಎಂಬುದು ಎಲ್ಲ ಸಮುದಾಯ ಮತ್ತು ಮಾರ್ಗದರ್ಶಕರು ಹಾಗೂ ಕಾರ್ಯಕ್ರಮದ ರೂವಾರಿಗಳಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಕನಸು. ಅದರಂತೆಯೇ 11 ದಿವಸ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಸರಾ ಕಾರ್ಯಕ್ರಮವು ಮೈಸೂರು ದಸರಾದಷ್ಟೇ ಪ್ರಸಿದ್ಧಿಯನ್ನ ಪಡೆಯಲಿ ಎಂದು ಹೇಳಿದರು. ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕಂತೇಳಿ ನಮ್ಮ ಎಲ್ಲ ಕಮಿಟಿಯ ಹಾಗೂ ನಮ್ಮ ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದ ನಾಡೋಜ ಜಿ ಶಂಕರ್ ಅವರ ಒಂದು ಕನಸು. ಖಂಡಿತ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ದಸರಾ ಕಾರ್ಯಕ್ರಮ ನಡೆಯುತ್ತೆ. ಯಾಕಂದರೆ ಪ್ರತಿದಿನ 11 ದಿವಸ ಈ ವರ್ಷ ಒಂದು ದಿವಸ ಜಾಸ್ತಿ ನಮಗೆ ದೇವರ ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. 11 ದಿವಸ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೈಸೂರು ದಸರಾದಷ್ಟೇ ನಾವು ಈ ಒಂದು ದಸರಾವನ್ನು ವಿಜೃಂಭಣೆ ಮಾಡಬೇಕಂತೇಳಿ ನಾವು ಆಶಿಸಿದ್ದೇವೆ. ಖಂಡಿತ ಇದಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಸಾಧಾರಣ ಒಂದು 3 ತಿಂಗಳಿಂದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ಇದರ ಆಮಂತ್ರಣ ಪತ್ರಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ಆಮಂತ್ರಣ ಪತ್ರಿಕೆಯಲ್ಲಿ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ನಾಡ್ದು ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು, ಜಲಸ್ತಂಭನ ಕಾರ್ಯಕ್ರಮ ಇರ್ಬೋದು, ಎಲ್ಲ ತುಂಬ ಅಚ್ಚುಕಟ್ಟಾಗಿ ಅತ್ಯಂತ ವಿಜೃಂಭಣೆಯಿಂದಾಗಿ ವಿಶೇಷ ರೀತಿಯಲ್ಲಿ ನಡೆಯಬೇಕಂತೇಳಿ ನಮ್ಮ ಆಡಳಿತ ಸಮಿತಿಯ ಹಾಗೂ ದಸರಾ ಸಮಿತಿಯ ಹಾಗೂ ಎಲ್ಲರ ಆಕಾಂಕ್ಷೆ. ಉಚ್ಚಿಲ ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಾದ ವಿನಯ್ ಕರ್ಕೇರ ಅವರು ಮಾತನಾಡಿ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನಡೆಯುವ ಈ ಒಂದು ಉಚ್ಚಿಲ ದಸರಾವು ಯಶಸ್ವಿ 3 ದಸರಾಗಳನ್ನು ಪೂರೈಸಿ ಈಗ 4ನೇ ದಸರಾಕ್ಕೆ ಸಜ್ಜಾಗಿದೆ. ಮಾರ್ಗದರ್ಶಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಹಾಗೆ ಮಹಾಜನ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ದಸರಾ ಉತ್ಸವವು ವಿಶ್ವವಿಖ್ಯಾತಿಯಾಗಲಿ ಎಂದು ಹೇಳಿದರು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 22ರವರೆಗೆ ನಡೆಯುವಂತಹ ಈ ಒಂದು ಉಚ್ಚಿಲ ದಸರಾ ಯಶಸ್ವಿ 3 ದಸರಾಗಳನ್ನು ಪೂರೈಸಿ ಇದೀಗ 4ನೇ ದಸರಾಕ್ಕೆ ನಾವು ಅಣಿಯಾಗ್ತಿದ್ದೇವೆ. ನಮ್ಮ ಮಾರ್ಗದರ್ಶಕರಾದ ನಾಡೋಜ ಶಂಕರ್ ಹಾಗೆಯೇ ಮಹಾಜನ ಸಂಘದ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ದಸರಾ ಉತ್ಸವ ವಿಶ್ವವಿಖ್ಯಾತವಾಗಿ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಬರದಿಂದ ಪೂರ್ವ ಸಿದ್ಧತೆ ನಡೀತಾ ಇದೆ. ಅದೇ ರೀತಿ ಕಳೆದ ಬಾರಿಗಿಂತಲೂ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿ ನಾವು ಈ ಒಂದು ದಸರಾ ಉತ್ಸವವನ್ನು ಆಚರಣೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಸ್ತು ಪ್ರದರ್ಶನ ಇರಲಿ, ಜಲಸ್ತಂಭನ ಇರಲಿ, ಇದರಲ್ಲಿ ಕೂಡ ಪ್ರತ್ಯೇಕವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡು ಕಳೆದ ಬಾರಿಗಿಂತಲೂ ಈ ಸಲ ಅತಿ ವಿಜೃಂಭಣೆಯಿಂದ ನಡೆಸುವ ನಾವು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಶ್ರೀ ತಾಯಿ ಮಹಾಲಕ್ಷ್ಮಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿ ಅಂತೇಳಿ ಪ್ರಾರ್ಥಿಸಿಕೊಳ್ತೀನಿ. ಈ ಸಂದರ್ಭದಲ್ಲಿ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ, ಯಶ್ಪಾಲ್ ಸುವರ್ಣ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗಿರಿಧರ್ ಎಸ್ ಸುವರ್ಣ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಉಪಾಧ್ಯಕ್ಷರಾಗಿರುವ ಮೋಹನ್ ಬೆಂಗ್ರೆ, ಗೌರವ ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಮಹಿಳಾ ಸಂಚಾಲಕರಾದ ಸಂಧ್ಯಾದೀಪ ಸುನಿಲ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಮುಂಬೈ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ತಂತ್ರಿಗಳು, ಅರ್ಚಕ ವೃಂದ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ರಂಗಭೂಮಿಯ ಬಗ್ಗೆ ಈಗ ಸಮಾಜದಲ್ಲಿ ಗೌರವದ ಭಾವನೆ ಇದೆ. ಮಕ್ಕಳು ಸೇರಿದಂತೆ ಯುವ ಜನಾಂಗ ನಾಟಕದಲ್ಲಿ ಅಭಿನಯಿಸಲು ಆಸಕ್ತಿ ವಹಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ರಂಗಾಸಕ್ತರನ್ನ ಕಲಾವಿದರಾಗಿ ಬೆಳೆಸುವ ನಿಟ್ಟಿನಲ್ಲಿ ರಂಗ ತರಬೇತಿ ಕೇಂದ್ರವೊಂದನ್ನು ತೆರೆಯಲು ಸಿದ್ಧತೆ ನಡೆಸಲಾಗಿದೆ ಎಂದು ನಟ ನಿರ್ದೇಶಕ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಆಯೋಜಿಸಿದ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮುಂದಿನ ವರ್ಷ ರಂಗ ತರಬೇತಿ ಕೇಂದ್ರ ಕಾರ್ಯಾರಂಭಿಸಲಿದೆ. ಬಾಲ್ಯದಲ್ಲಿ ಬಡತನವಿತ್ತು. ಶಾಲಾ ದಿನಗಳಲ್ಲಿ ನಾಟಕ ಮತ್ತು ಹಾಡುಗಾರಿಕೆಯಲ್ಲಿ ಆಸಕ್ತಿ ವಹಿಸಿದ್ದ. ಜೊತೆಗೆ ಹಾಸ್ಯ ಪ್ರವೃತ್ತಿ ಇತ್ತು. ಶಾಲಾ ಗುರುಗಳು ಪ್ರೋತ್ಸಾಹವನ್ನ ನೀಡಿದ್ರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣಕ್ಕೆ ಸೇರ್ಪಡೆಯಾದದ್ದು ಬದುಕಿಗೆ ಹೊಸ ತಿರುವು ನೀಡಿತ್ತು. ನನ್ನೊಳಗಿನ ಕಲಾವಿದ ಬೆಳಕಿಗೆ ಬರಲು ಅವಕಾಶ ದೊರೆಯಿತು. ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ತಮಗೆ ಅಭಿರುಚಿ ಇರುವ ಕಲೆಯಲ್ಲಿ ಪರಿಣಿತಿ ಪಡೆಯಬೇಕು ಎಂದು ಸಲಹೆಯನ್ನ ನೀಡಿದ್ರು. 9 ಗಂಟೆ ಆಗೋದು ಹೆಡ್ಮಾಸ್ಟರ್ ಬಂದರು. ಆ ಲಾಸ್ಟ್ ಯಾವ ನಾಟಕ ಅದು ಹಿಂದಿ ನಾಟಕ ಅದು ಕ್ಯಾನ್ಸಲ್ ಮಾಡಿ. ಎಲ್ಲ ಮಕ್ಕಳಿಗೆ ಕಷ್ಟ ಆಗ್ತದೆ, ದೂರದಲ್ಲಿ ಹೋಗೋರಿಗೆಲ್ಲ ಕಷ್ಟ ಆಗ್ತದೆ. ಬಂದು ಗಟ್ಟ ತೆಗೆಯುವಾಗ ಮಾತ್ರ ಕಣ್ಣಲ್ಲಿ ನೀರು ಬಂದಿದೆ. ನೋವಾಗಿ ಅಲ್ಲ, ಬೇಸರ ಆಗಿ. ನನ್ನ ನಾಟಕ ನೋಡಲಿಕ್ಕೆ ನನ್ನ ತಾಯಿ ತಂದೆ ಎಲ್ಲ ಬಂದಿದ್ದಾರೆ. ಇಲ್ಲ, ಗಟ್ಟ ತೆಗೆದು ಕಲಿಸಿದ್ರು. ಇದು ಫಸ್ಟ್ ಒಂದು ದೊಡ್ಡ ಅನುಭವ ನನಗೆ. ರಂಗಭೂಮಿ ಪ್ರವೇಶಕ್ಕೆ ಒಂದು ಅದು ಒಳ್ಳೇದಾಯಿತು. ಹಠ ಆಯಿತು, ಹಠ ಸಿಕ್ತು. ಆಮೇಲೆ ನಾರದ ಮಾಡಿದೆ. ನಾರದ ಅಂತ ನನಗೆ ನಾಗಮಣಿ ಅಂತ ಟೀಚರ್ ಇದ್ರು. ರಂಗಭೂಮಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಗಲೇ ಇತ್ತು ನನಗೆ. ನಗಿಸ್ತಾ ಇದ್ದೆ, ಇಡೀ ಕ್ಲಾಸನ್ನು ನಗಿಸ್ತಾ ಇದ್ದೆ, ಹೊರಗೆ ಹೋಗ್ತಾ ಇದ್ದೆ. ಇದು ನನ್ನ ದೈನಂದಿನ ಚಟುವಟಿಕೆ. ನನ್ನಲ್ಲಿ ಏನೋ ಒಂದು ನಗಿಸುವ ಒಂದು ಆರ್ಟ್ ಇದೆ, ಒಂದು ಕಲೆ ಇದೆ ಅಂತ ನಮ್ಗೆ ಯಾವಾಗಲೇ ಗೊತ್ತಿತ್ತು. ನಾನು ನಗುವುದಿಲ್ಲ, ನನ್ನ ಎದುರು ಎಲ್ಲ ನಗ್ತಾರೆ. ನಾನು ಈಗ ಎಂತಾದ್ರೂ ಹೇಳ್ತಾ ಇದ್ದೇನೆ, ಅವರೆಲ್ಲರೂ ನಗ್ತಾರೆ, ಎಲ್ಲ ಕೆಡ ಹೋಗಿ. ಹೀಗೆ ನನ್ನ ದೈನಂದಿನ ರಂಗಭೂಮಿದು ಚಟುವಟಿಕೆ ಬಹಳ 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಆಯಿತು. 8th ಸ್ಟ್ಯಾಂಡರ್ಡ್ ಅಲ್ಲಿ ನಾಟಕ ಬರೆಯಲಿಕ್ಕೆ ಕೇಳಿದ್ರು. ಆನಂದ ಬಾಷ್ಪ ಅಂತ ಒಂದು ನಾಟಕ ಬಂದೆ. 8ನೇ ತರಗತಿಯಲ್ಲಿರುವಾಗ ಆನಂದ ಬಾಷ್ಪ ಅಂತ ನಮ್ಮ ಹೆಡ್ಮಾಸ್ಟರ್ಗೆ ಬಹಳ ಖುಷಿ ಆಯ್ತದೆ. ಆವಾಗ ಅದರ ಹಾಸ್ಯ ಸನ್ನಿವೇಶ ಅದನ್ನೆಲ್ಲ ಅವಾಗ ನನ್ನನ್ನು ಕರ್ಕೊಂಡು ಹೇಳಿದ್ರು, ಇದರಲ್ಲಿ ಏನೋ ಇದೆ ಮರೆ, ದೇವು ಅಂತ ಕರೀದವರು. ದೇವು ನಿನ್ನಲ್ಲಿ ನಿನ್ನ ರಾವಣ ಉಂಡು ಮಾರೆ, ಅವರು ಐನು ಬೆಕ್ಕದ ಹೊಡಚು ಕೊಡು ತುಂಬಿಕೊಂಡು ಆಯ್ತು ಅಂತ ಹೇಳಿದ್ರು. ಆಯ್ತು ಸರಿ ಆಯ್ತು ಅಂತ ಹೇಳಿದೆ. ಹಾಡ್ತಾ ಇದ್ದೆ. ಎಲ್ಲರೂ ಒಂದೇ ಬಾಟ್ಲಲ್ಲಿ ಯಾಕೆ ಕಲಿಸಿದ್ದಾರೆ, ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಎಲ್ಲ ನಿಮ್ಮನ್ನ ಆಶೀರ್ವಾದ. ಹಾಡ್ತೇನೆ, ಬರೀತೇನೆ, ಆಕ್ಟಿಂಗ್ ಮಾಡ್ತೇನೆ, ಎಲ್ಲ ಒಂದೇ ಬಾಟ್ಲಲ್ಲಿ ಹಾಕಿ ಕಲಿಸಿದ್ದಾರೆ ದೇವರು. ಗೊತ್ತಿಲ್ಲ, ಅದು ನನ್ನ ಪುಣ್ಯ, ಅದು ನಿಮ್ಮೆಲ್ಲರ ಆಶೀರ್ವಾದ. ಹಾಗೆ ಶಾಲೆಯಿಂದ ಹೈಸ್ಕೂಲ್ನಿಂದ ನಂದು ರಂಗ ಚಟುವಟಿಕೆ ಸ್ಟಾರ್ಟ್ ಆಯಿತು. ನಾರದ ಗರ್ವಭಂಗ ಅಂತ ನಾಟಕ ಬಹುಶಃ ನನ್ನ ಜೀವನದ ಪ್ರಪ್ರಥಮ ನಾಟಕ. ಅದು 1.5 ಗಂಟೆದು ನಾಟಕ, 12 ಗಂಟೆದ ನಾಟಕ. ನಾರದನ ಜುಟ್ಟು ಕಟ್ಟದು, ವೀಣೆ ಎಲ್ಲ, ಇದು ತಂಬೂರಿ ಎಲ್ಲ ಇಟ್ಟಾಗಿದೆ. ಎಲ್ಲ ದೊಡ್ಡ ದೊಡ್ಡ ವೇಷಗಳೆಲ್ಲ ಆಚೆ ಈಚೆ ಹೋಗ್ತಾ ಉಂಟು. ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಸುಷ್ಮಿತಾ ಎಸ್ ಕೋಟ್ಯಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಅಧ್ಯಕ್ಷತೆ ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಅನ್ನು ಮಂಗಳೂರು, ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಆನಂದ ಶೆಟ್ಟಿ, ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ವಂದಿಸಿದ್ರು. ಪತ್ರಕರ್ತ ಸಂತೋಷ್ ಮೊಂತೇರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಭರಣ ಜ್ಯುವೆಲ್ಲರ್ಸ್ನಲ್ಲಿ ಗೆರಟೆಯಿಂದ ಗಣೇಶನ ಕಲಾಕೃತಿ ರಚಿಸಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಕಲಾವಿದರಾದ ಶ್ರೀನಾಥ್ ಮಣಿಪಾಲ, ವೆಂಕಿ ಪಲೆಮಾರು ಮತ್ತು ರವಿ ಹಿರೇಪೆಟ್ಟು ಅವರು ಈ ಕಲಾಕೃತಿಯನ್ನು ರಚಿಸಿದ್ದು
ಇದಕ್ಕಾಗಿ 500ಕ್ಕೂ ಅಧಿಕ ಗೆರಟೆಯನ್ನ ಬಳಸಿದ್ದಾರೆ. ಕಲಾಕೃತಿಯು ಸುಮಾರು 80 ಅಡಿ ಎತ್ತರವಿದೆ. ಈ ಕಲಾಕೃತಿಯನ್ನ ಆಭರಣ ಜ್ಯುವೆಲರ್ಸ್ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕರಾದ ಮಹೇಶ್ ಎಂ ಕಾಮತ್ ದೀಪ ಬೆಳಗಿಸಿ ಉದ್ಘಾಟಿಸಿ ಅನಾವರಣಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ದಿನೇಶ್ ಶೆಟ್ಟಿಗಾರ್, ಅಜಿತ್ ನಾಯಕ್, ಸಲೀಂ, ಯೋಗೀಶ್, ರಾಘವೇಂದ್ರ ಶೆಟ್ಟಿಗಾರ್ ಮುಂತಾದವರು ಉಪಸ್ಥಿತರಿದ್ದರು. ಈ ಕಲಾಕೃತಿಯನ್ನ 10 ದಿನಗಳ ಕಾಲ ಸಾರ್ವಜನಿಕ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಂದು ವಿಶಿಷ್ಟ ಏನಾದರೂ ಕಲಾಕೃತಿಯನ್ನು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಡೆಸಬೇಕಂತ ನಾನು ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತೇನೆ. ಅದಕ್ಕೆ ನಮಗೆ ಕಲಾ ಪೋಷಕರು ಅತಿ ಮುಖ್ಯ. ಆಗ ಮಾತ್ರ ನಮಗೆ ಏನಾದರೂ ಕಲಾಕೃತಿಯನ್ನು ರಚಿಸಲು ಒಂದು ಪ್ರೋತ್ಸಾಹ ಬರುತ್ತದೆ. ಇಷ್ಟ ತನಕ ನಾನು ಸುಮಾರು 7-8 ವಿಧದ ಕಲಾಕೃತಿಗಳನ್ನು ರಚಿಸಿದ್ದೇನೆ. ಇದರಲ್ಲಿ ಬಿಸ್ಕೆಟಲ್ಲಿ ಪೇಪರ್ ಕಪ್ಪು, ಗುಡಿ ಕೈಗಾರಿಕೆ ವಸ್ತುಗಳನ್ನು ಬಳಸಿ ಇತರ ಹಲವಾರು ಕಲಾಕೃತಿಗಳನ್ನು ರಚಿಸಿದ್ದೇನೆ. ಈ ಬಾರಿ ನಮಗೆ ಆಭರಣ ಜ್ಯುವೆಲ್ಲರ್ಸ್ನ ಸಹಯೋಗದೊಂದಿಗೆ ಒಂದು ವಿಶಿಷ್ಟ ಕಲಾಕೃತಿಯನ್ನು ರಚನೆಗೊಂಡು ಅವಕಾಶ ಸಿಕ್ಕಿದೆ. ಸುಮಾರು 500ಕ್ಕೂ ಅಧಿಕ ಗೆರಟೆ ಗಳನ್ನು ಉಪಯೋಗಿಸಿ ಒಂದು ಕಲಾಕೃತಿಯನ್ನು 9 ಅಡಿ ಎತ್ತರದ ಕಲಾಕೃತಿಯನ್ನು ರಚಿಸಿದ್ದೇವೆ. ಮತ್ತು ಈ ಕಲಾಕೃತಿಯನ್ನು ನೀವು ನೋಡಿ ಸುಮಾರು 1 ವಾರಗಳ ಕಾಲ ಈ ಕಲಾಕೃತಿಯನ್ನು ರಚಿಸುವ ಸಮಯ ತೆಗೆದುಕೊಂಡಿದ್ದೇವೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸೇರಿದಂತೆ ಇತರ ದೌರ್ಜನ್ಯಗಳ ಆರೋಪಗಳ ಬಗ್ಗೆ ಎಸ್ಐಟಿ ಸೇರಿದಂತೆ ಯಾವುದೇ ತನಿಖೆಗೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿ ಕ್ಷೇತ್ರದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸುವ ಷಡ್ಯಂತರ ನಡೆಸಲಾಗಿದ್ದು, ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣದ ಹರಿವಿನ ಬಗ್ಗೆ ಶಂಕೆ ಇದೆ. ಆದ್ದರಿಂದ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಒತ್ತಾಯಿಸಿದ್ದಾರೆ. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ನಡೆಯುತ್ತಿರುವ ಎಸ್ಐಟಿ ತನಿಖೆಯ ಬಗ್ಗೆ ಯಾವುದೇ ಆಕ್ಷೇಪವಿಲ್ಲ. ಆದರೆ ಹಿಂದೂ ಧರ್ಮ ಕ್ಷೇತ್ರದ ಬಗ್ಗೆ ಆರೋಪಿಸಿ ಎಐ ಮೂಲಕ ಸಮೀರ್ ಎಂಟಿ ಮಾಡಿರುವ ವಿಡಿಯೋದಿಂದ ಪ್ರಕರಣ ಅಂತಾರಾಷ್ಟ್ರೀಯವಾಗಿ ಪ್ರಸಾರವಾಗಿದೆ. ಇದಕ್ಕೆ ಸಾಕಷ್ಟು ಹಣ ಪೂರೈಕೆಯಾಗಿರುವ ಅನುಮಾನವಿದ್ದು, ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಎಸ್ಐಟಿಗೆ ತನಿಖೆ ಮಾಡ್ತದೆ. ಎಸ್ಐಟಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ಸ್ವತಃ ಸರ್ಕಾರದ ಜವಾಬ್ದಾರಿ ಇರುವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇ ಹೇಳಿದ್ದಾರೆ, ನಾವು ಒತ್ತಡದ ಕಾರಣಕ್ಕೋಸ್ಕರ ಎಸ್ಐಟಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದರೂ ಎಸ್ಐಟಿ ಒಳ್ಳೆ ಕೆಲಸ ಮಾಡ್ತದೆ ಅಂತ ನಾವು ಹೇಳ್ತೇವೆ, ಏನು ತೊಂದರೆ ಮಾಡ್ತಾ ಇಲ್ಲ ಅಂತ, ತೊಂದರೆ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಆಗ್ತದೆ. ಆದರೆ ಈ ಥರದ ಒತ್ತಡ ಇರುವಾಗ ಮುಂದೆ ಒತ್ತಡ ಹೇಗೆ ಹೋಗ್ಬೋದು ಅಂತ ಒಂದು ಸ್ವಲ್ಪ ಎಲ್ರಿಗೂ ಸಂಶಯ ಇರುವಂಥದ್ದು ಒಟ್ಟು ಈ ಘಟನೆಯನ್ನು ನೋಡುವಾಗ. ಅದಕ್ಕೋಸ್ಕರ ನಾವು ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡೋದು, ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಇದೊಂದು ತೀವ್ರ ಸ್ವರೂಪದ, ಅಂದರೆ ರಾಷ್ಟ್ರೀಯ ಸುರಕ್ಷತೆಗೆ ಸವಾಲೊಡ್ಡುವಂಥ ಒಂದು ರೀತಿಯಲ್ಲಿ ಇದೊಂದು ಷಡ್ಯಂತ್ರ ನಡೀತಾ ಉಂಟು. ಇದರಗಡೆ ನಾನು ಹೇಳಲಿಕ್ಕೆ ಹೋದರೆ ಕಾಂಗ್ರೆಸ್ನವರು ಹೇಗೆ ಎನಿಸ್ತಾರೆ ಗೊತ್ತಿಲ್ಲ. ಆದರೆ ಮೊನ್ನೆ ಕಾಂಗ್ರೆಸ್ನ ಒಬ್ಬರು ಹಿರಿಯರು ಒಂದು ಹೇಳಿಕೆಯನ್ನು ಕೊಟ್ಟ ಸಂದರ್ಭದಲ್ಲಿ ಆ ಧರ್ಮ, ಈ ಧರ್ಮ, ಮತ್ತೊಂದು ಧರ್ಮ, ಬೇರೆ ಬೇರೆ ಚರ್ಚೆ ಎಲ್ಲ ಮಾಡಿದರು. ಆದರೆ ಇದಕ್ಕೆ ಏನು ಉತ್ತರ ಕಾಂಗ್ರೆಸ್ನವರು ಕೊಡ್ತಾರಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಒಂದು ಕಡೆ ಸೈಮನ್ ಇದ್ದಾರೆ, ಒಂದು ಕಡೆ ಸಮೀರ್ ಇದ್ದಾರೆ. ಈ ಎಲ್ಲ ಘಟನೆಯ ಹಿಂದುಗಡೆ ಒಟ್ಟು ಒಂದು ವ್ಯವಸ್ಥಿತ ಜಾಲ ಇರುವುದಕ್ಕೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು. ಈ ಥರದ ಸಂಗತಿಗಳಿಗೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು. ಒಟ್ಟು ಎಲ್ಲ ಸಂಗತಿಯಿಂದ ಗೊತ್ತಾಗುವಂಥದ್ದು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥಿತ ಜಾಲ ನಡೀತಾ ಉಂಟು. ಇದನ್ನು ಅಂತಾರಾಜ್ಯದಲ್ಲಿ ತನಿಖೆ ಮಾಡಬೇಕಿದ್ರೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಮಾಡಬೇಕಿದ್ರೆ ಇದರಲ್ಲಿ ಸಾಕಷ್ಟು ಹಣಕಾಸಿನ ವ್ಯವಹಾರ ನಡೆದಿರ್ಬೋದು. ಯಾಕಂದರೆ ಈಗಾಗಲೇ ಚಿನ್ನಯ್ಯ ನನಗೆ ಹಣ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ, ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರೆ.
ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕಿದ್ರೆ ಇದನ್ನು ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ NIAಗೆ ಕೊಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮೂಡಬಿದ್ರೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಟ್ರಸ್ಟ್ ವತಿಯಿಂದ ಆಗಸ್ಟ್ 27ರಿಂದ 31ರವರೆಗೆ ಸಮಾಜ ಮಂದಿರದಲ್ಲಿ ನಡೆಯಲಿರುವ 62ನೇ ವರ್ಷದ ಗಣೇಶೋತ್ಸವಕ್ಕೆ ಪೂರಕವಾಗಿ ಮಂಗಳವಾರ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು MCS ಸೊಸೈಟಿ ಎದುರು ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ಟ್ರಸ್ಟ್ನ ಅಧ್ಯಕ್ಷ ನಾರಾಯಣ್ PM, ಪುರಸಭಾ ಸದಸ್ಯರಾದ ರಾಜೇಶ್ ನಾಯ್ಕ್, ಸುರೇಶ್ ಪ್ರಭು, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ M, ಉಪಾಧ್ಯಕ್ಷರಾದ ಕೊರಗಪ್ಪ, ರಾಜರಾಮ್ ನಾಗರಕಟ್ಟೆ, ಕಾರ್ಯದರ್ಶಿ ಗಂಗಾಧರ್ M, ಮಾಜಿ ಅಧ್ಯಕ್ಷ ಕೆ ಶ್ರೀಪತಿ ಭಟ್, ಬ್ಯಾಂಕಿನ ನಿರ್ದೇಶಕರುಗಳು ಈ ವೇಳೆ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಲಂಚುಲಾಲ್ KS ನಿರ್ಮಾಣದಲ್ಲಿ ತಯಾರಾದ ನೆತ್ತೆರೆಕೆರೆ ತುಳು ಸಿನಿಮಾವು ಆಗಸ್ಟ್ 29ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರತಂಡದವರು ಮಾಹಿತಿ ನೀಡಿದ್ರು. ನೆತ್ತೆರೆಕೆರೆ ಸಿನಿಮಾ ರಂಗದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಲಿದೆ. ನೆತ್ತೆರೆಕೆರೆ ವಿಭಿನ್ನ ಬಗೆಯ ಕಮರ್ಷಿಯಲ್ ಚಿತ್ರವಾಗಿದ್ದು ಪಾತ್ರಗಳು ಭಿನ್ನವಾಗಿವೆ. ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಕಾತರ, ಕುತೂಹಲ ಹೆಚ್ಚಿದೆ. ಈ ಸಿನಿಮಾವು ಕರಾವಳಿ ಭಾಗವಾದ ಚೇಳಾರ್, ಮುಲ್ಕಿ, ಕಿನ್ನಿಕೋಳಿಯಲ್ಲಿ ಚಿತ್ರೀಕರಣಗೊಂಡಿದೆ. ಸ್ವರಾಜ್ ಶೆಟ್ಟಿ ಸಿನಿಮಾಕ್ಕೆ ಚಿತ್ರಕಥೆ, ಸಂಭಾಷಣೆಯೊಂದಿಗೆ ನಿರ್ದೇಶನದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರಲ್ಲದೆ ನಾಯಕ ನಟನಾಗಿಯೂ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ದಿಶಾಲಿ ಪೂಜಾರಿ ನಟಿಸಿದ್ದಾರೆ. ವಿಶೇಷ ಪಾತ್ರದಲ್ಲಿ ಬಹುಭಾಷಾ ತಾರಾ ನಟ ಸುಮನ್ ತಲ್ವಾರ್, ಲಂಚುಲಾಲ್ KS ಅವರು ಅಭಿನಯಿಸಿದ್ದಾರೆ. ಸೊ ಸುರುತ್ತ ಡೈರೆಕ್ಷನ್ ಒಂಜಿ ಮೂವಿ ಸಿನಿಮಾ ಪೂರ ಮಸ್ತ್ ಮಂತದೆ. ಬಟ್ ಫಸ್ಟ್ ಪ್ರೊಡ್ಯೂಸರ್ ಆದ ಇಲ್ಲಿ ಮಾತಾಡಲಿಲ್ಲ ಪರಿಚಿತಿ ತಿನ್ನರೆ ಅಸ್ತ್ರ ಪ್ರೊಡಕ್ಷನ್ಸ್ ದ CEO ಆದುಪುನಂಚಿನ ಶ್ರೀಮಾನ್ ಲಂಚುಲಾಲ್ KS ಮೇರ್ನ 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಒಂದು ನೆತ್ತೆರೆಕೆರೆ ಅಂಚನೆ ಈ ಸಿನಿಮಾದ ಹೀರೋಯಿನ್ ಆದ ದಿಶಾಲಿ ಪೂಜಾರಿ ಮೇರೆ ಎಲ್ಲಿ ಪುನಗ ಯಶೋದೆ ಪನ್ಪಿನಂಚಿನ ಒಂಜಿ ಸೀರಿಯಲ್ ಡೇ ಬಾಳಿ ನಟಿ ಆದಿತ್ತೇರೆ. ಅದಕ್ಕೆ ಪ್ರೊಫೆಷನಲ್ ಆದಿತ್ತೆ ಏರ್ ಹೋಸ್ಟೆಸ್ ಕಲ್ತೊಂದಿಲ್ಲೇರೆ. ಸುರುಟ್ ಫಸ್ಟ್ ಇಂಟ್ರೊಡಕ್ಷನ್ ದ ತುಳು ಸಿನಿಮಾ ಫಸ್ಟ್ ಟೈಮ್ ಅಂತ ಒಂದಿಲ್ಲಿದ್ದಾರೆ. ಅಂಚನೆ ಒಂಜಿ ಆ್ಯಂಟಿ ರೋಲ್ಡ್ ನಮ್ಮ ಯುವ ಶೆಟ್ರ್ ರೋಲ್ಡಿರು. ಯುವ ಶೆಟ್ರನ ಬಗ್ಗೆ ಮಾತಾಡಲಿಕ್ಕೆ ಗೊತ್ತುಂಡು. ದಸ್ಕತ್ತರ ಆಲ್ರೆಡಿ ಅವ್ರನ್ನ ಆ್ಯಕ್ಟಿಂಗ್ ನನಗೆ ಗೊತ್ತೂತಾರೆ. ನೆಟ್ಲು ಒಂಜಿ ವಿಭಿನ್ನವೈನ ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಸಚಿನ್ S ಉಪ್ಪಿನಂಗಡಿ ಆರುಲೇರು. ಅಂಚನೆ ನಮ್ಮ ಎಡಿಟರ್ ಐನಂಚಿನ ಗಣೇಶ್ ನೀರ್ಚಲ್. ಸಾಧಾರಣ ತುಳುಟುಪ್ಪುನಂಚಿನ ಮಸ್ತ್ ಫಿಲ್ಮದ ಒಂಜಿ ಎಡಿಟರ್. ಸಿನಿಮಾದಲ್ಲಿ ಯುವ ಶೆಟ್ಟಿ, ಪುಷ್ಪರಾಜ್ ಬಳ್ಳೂರು, ಅನಿಲ್ ಉಪ್ಪಳ, ಭವ್ಯ ಪೂಜಾರಿ, ಪೃಥ್ವಿನ್ ಪೊಳಲಿ, ಉತ್ಸವ್ ವಾಮಂಜೂರು, ನೀತ್ ಪೂಜಾರಿ, ವಿಜಯ್ ಮಯ್ಯ, ಚಂದ್ರಶೇಖರ್ ಸಿದ್ದಕಟ್ಟೆ, ಮನೀಶ್ ಶೆಟ್ಟಿ ಉಪ್ಪಿರ, ನಮಿತಾ ಕಿರಣ್, ಸುನೀತಾ, ವಿನಾಯಕ್ ಜಬ್ಬು, ಭಗವಾನ್, ಕೀರ್ತನ್ ಮುಲ್ಕೆ ಅಭಿನಯಿಸಿದ್ದಾರೆ. ಎತ್ತ ಪ್ರಕಾರನೇ ಇಂಕಲ್ ಫ್ಯೂಚರ್ ರಿಲೀಸ್ ಮಂತ ಪೋಡೊಂದುಲ್ಲ. ಮಸ್ತ್ ಸಿನಿಮಾದ ಲೈನಪ್ ಉಂಡು. ಆರ್ ಪನ್ಲೆಕನೆ ಪ್ರತಿ ಸರ್ತಿಲ
ಆ್ಯಕ್ಚುಲಿ 29ಕ್ಕೂ ರಿಲೀಸ್ ಆವಡಿತ್ತಿನ ಕಂಟೆಂಟ್ ಸಿನಿಮಾದ ಲೈನಪ್ ನನ್ನ ಬಹುಶಃ ಮಸ್ತ್ ಜಾಸ್ತಿ ನನ್ನ ಥಿಯೇಟರ್ದಾಗಲಿ ಬಹುಶಃ ಬೊಬ್ಬೆ ಪಾಡಾಯರು ಕಂಟೆಂಟ್ ಇಜ್ಜಿ ಎಂಕ್ಲ ಥಿಯೇಟರ್ ನಡಪುಜಿ ಆಪುಜಿ ಪಂಡದು ಸೊ ನೆತ್ತ ನಡುಟ್ಟು ತುಳು ಸಿನಿಮಾಗೆ ಎಂದೋಡುಂದಾಂಡ ನಿಕ್ಲಿನ ಸಪೋರ್ಟ್ ಆತೆ ಅಗತ್ಯ ಉಂಟು. ಅವೇ ರೀತಿ ಸೋಷಿಯಲ್ ಮೀಡಿಯಾ ಲಂಚನೆ ಪ್ರೆಸ್ ಲಂಚನೆ ರಡ್ ಸೈಡ್ ಒಂಜಿ ಪ್ರಮೋಷನ್ ಪನ್ಪ ನಾವು ಪೊರ್ಲುಡು ಪೋಂಡ ಮಾತ್ರ ಈ ರೀಚ್ ಕೊರ್ಪಾಯರ ಆಪುನು ಬೊಕ ಈ ಒಂಜಿ ಸಿನಿಮಾಗ್ ಈ ಸಿನಿಮಾನೇ ಅಂತೂತೆ ಬಾರಿ ಶೋಕುಡು ಒಂಜಿ ಮಾಸ್ ಸಬ್ಜೆಕ್ಟನ್ನು ಮಂತ್ ಕೊಡ್ತೀರಿ. ಸೊ ವಿಶೇಷವಾದ ಇಂಚಿನ ಒಂಜಿ ಸ್ಪೆಷಲ್ ಜಾನರ್ ಒಂದು ಸಿನಿಮಾ ಬರೋದು ರೆಗ್ಯುಲರ್ ಕಾಮಿಡಿ ಪ್ಯಾಟರ್ನ್ ನಂಗೆ ತೂಯರ ಆಪುಜಿ ಆ ಕ್ರೌಡನ್ನು ಎಕ್ಸ್ಪೆಕ್ಟ್ ಮಾಡ್ಪಾರ ಆಪುಜಿ ಆಂಡ ಆ ಪ್ರಮೋಷನ್ದ ಲೆವೆಲ್ದ ಮಿತ್ ಇತ್ತೆ ತುಳು ಕಾಮಿಡಿಗೆ ಜನಕ್ಲೆ ಎತ್ತು ಬರ್ಪೇರ ಆತೆ ಜನ ನೆಟ್ ಬರ್ಪವನ ತಾಕತ್ ಪ್ರಮೋಷನ್ ಗುಂಡೊಂದು ಪನ್ಪೆ. ಸೊ ಐಕ್ ನಿಖಿಲ್ನ ಸಪೋರ್ಟ್ ಬೋರ್ಡು ಅಂಡ್ ಕುಡೊಂಜಿ ಏನ ಬಂಡ ಖುಷಿತ ವಿಚಾರ ಏನ ಬಂಡ ಮಸ್ತ್ ಪ್ರೌಡ್ ಫೀಲ್ ಏನ ಆಪನ್ ಬಂಡಾಗ ತುಳುಟೊಂದು ಈತ್ ರಿಚ್ ಕಂಟೆಂಟ್ ಯಾನ್ ಶೂಟ್ ಆನಗಲ ಆಯ್ತಾ ಮೇಕಿಂಗ್ ತೂನಗಲ ಜಾನರ್ ಒಂಜಿ ಬುಡ್ತ ಕಾಮಿಡಿ ಬುರ್ಚಿ ಬಂದು ಒಂಜಿ ಸ್ಟೋರಿ ಕಂಟೆಂಟ್ ಸ್ಟ್ರಾಂಗ್ ಕಂಟೆಂಟ್ ದೀದು ಒಂಜಿ ಎಡ್ಡ ಸ್ಕ್ರೀನ್ ಪ್ಲೇ ಪತ್ತೊಂದು ಎಂಗೆ ಆಕ್ಚುಲಿ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಲ್ಪುನಾಗ 1.5 ಗಂಟೆ ಸ್ವರಜನ ದೆತ್ತೊಂದಿರು 1.5 ಗಂಟೆ ಖಾಲಿ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಸ್ಟೋರಿ ದೊಟ್ಟಿ ಕ್ಯಾರೆಕ್ಟರ್ ಇಂಕ ಅಪ್ಪನ ಸ್ಕ್ರೀನ್ ಪ್ಲೇನ್ ಕೇಂದು ಒಂಜಿ ಕ್ಯಾರೆಕ್ಟರ್ ಡೆಪ್ತ್ ತೂದು ಅರಿಯತ್ ಬಂಗ ಬರೊಂದುಲ್ಲೇರು ಅಂತೂದು ಎಂಗೆ ಆಕ್ಚುಲಿ ಬಾರಿ ಖುಷಿ ನೆಟ್ ಇನ್ವಾಲ್ವ್ ಆರೆ ಓಕೆನ ಕ್ಯಾರೆಕ್ಟರ್ ಲಂಚನೆ ಮಸ್ತ್ ಡಿಫ್ರೆಂಟ್ ಇತ್ತು. ಪ್ರತಿ ಒಂಜಿ ಕ್ಯಾರೆಕ್ಟರ್ ಒಂಜಿ ಮ್ಯಾನರಿಸಮ್ ಪತ್ತೊಂದಿತ್ತೀರಿ ಖಾಲಿ ಆ ಅಮ್ಮೆ ಎಂಬೆ ಮಗೆ ಎಂದು ವಿಲನ್ ಒಂದು ಹೀರೋ ನಂಚ ಪೋತುಜಿ ನೆಟ್ ಪ್ರತಿ ಒಂಜಿ ಕ್ಯಾರೆಕ್ಟರ್ ಪಿರಿಯಡ್ ಒಂದು ಡೀಟೇಲಿಂಗ್ ಉಂಡು ಐಕೊಂಜಿ ಮ್ಯಾನರಿಸಮ್ ಉಂಡು ಒಂಜಿ ಗ್ರೂಪ್ ಫ್ರೆಂಡ್ಸ್ ಲಕ ತೋಜೋಡು ನಡಕ್ಲ ನಡು ಒಂಜಿ ಕೆಮಿಸ್ಟ್ರಿ ಉಂಡು ಆ ಕೆಮಿಸ್ಟ್ರಿನ ಫಸ್ಟ್ ಡೆವಲಪ್ ಮಲ್ತ ಐಕ್ ಬೋರ್ಡನ ಕ್ಯಾರೆಕ್ಟರ್ನ ಸೂಟ್ ಮಲ್ದೇರಿ ಫ್ರೆಂಡ್ಸ್ ಗಾಡ್ ಎನ್ನ ಪರಿಚಯದಕ್ಲೆ ಏರೆಗ್ಲ ಕ್ಯಾರೆಕ್ಟರ್ ಕೊಡ್ತಿಜೇರಿ. ಸೊ ಒಂದೊಂಜಿ ಬಾರಿ ಪೊರ್ಲುಡು ಬೈದಿನ ಒಂಜಿ ಮೂವಿ ಅಂಡ್ ಮಸ್ತ್ ರಿಚ್ ಆದ ಬೈದಿನ ಅಂಡ್ ನಾರ್ಮಲ್ ಪಬ್ಲಿಕ್ಲಿಗ್ಲ ಕನೆಕ್ಟ್ ಆಪುನ ಪಂಡ ಸ್ಕ್ರೀನ್ ಪ್ಲೇ ಪಲ ಜನಕ್ಲೆಗ್ ಕನೆಕ್ಟ್ ಆಪುಂಡು ತೂನಗ ಬೋರ್ ಅನ್ಸರಬಲ್ಲಿ ಒಂಜೊಂಜಿ ಫ್ರೇಮ್ ಅಂದು. ನೆತ್ತರಕೆರೆ ಸಿನಿಮಾವು ಮಂಗಳೂರಿನಲ್ಲಿ ಪಿವಿಆರ್ ಸಿನಿ ಪೊಲೀಸ್, ಭಾರತ್ ಸಿನಿಮಾಸ್, ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ, ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್, ಉಡುಪಿಯಲ್ಲಿ ಭಾರತ್ ಸಿನಿಮಾಸ್, ಮಣಿಪಾಲದ ಐನಾಕ್ಸ್ ಭಾರತ್ ಸಿನಿಮಾಸ್, ಕಾರ್ಕಳದ ರಾಧಿಕಾ ಪ್ಲಾನೆಟ್, ಬೆಳ್ತಂಗಡಿಯಲ್ಲಿ ಭಾರತ್, ದೇಳಕಟ್ಟಿಯಲ್ಲಿ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಸ್ತ್ರ ಗ್ರೂಪ್ನ ಸಿಇಒ ಲಂಚುಲಾಲ್ ಕೆಎಸ್, ಸಿನಿಮಾ ನಿರ್ದೇಶಕ ನಟ ಸ್ವರಾಜ್ ಶೆಟ್ಟಿ, ನಟಿ ದಿಶಾಲಿ ಪೂಜಾರಿ, ಯುವ ಶೆಟ್ಟಿ, ಗಣೇಶ್ ನೀರ್ಚಾಲ್, ಸಚಿನ್ ಎಸ್ ಉಪ್ಪಿನಂಗಡಿ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಭರಣ ಜುವೆಲ್ಲರ್ಸ್ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಛಾಯಾಚಿತ್ರ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕ ಛಾಯಾಗ್ರಾಹಕರನ್ನು ಸಂಸ್ಥೆಯ ಆವರಣದಲ್ಲಿ ಸನ್ಮಾನಿಸಲಾಯಿತು. ಛಾಯಾಗ್ರಾಹಕರಾದ ನವೀನ್ ಬಲ್ಲಾಳ್, ವಿದ್ಯಾ ಪಿ ಹೆಬ್ಬಾರ್, ಕೃಷ್ಣ ಶಿರಾಲಿ, ಅಶ್ರು ಮೋಹನ್ ಹಾಗೂ ಅನಿರುದ್ಧ್ ಪೈ ಅವರನ್ನ ಗೌರವಿಸಲಾಯಿತು. ಆಭರಣ ಜುವೆಲ್ಲರ್ಸ್ನ ಅಕೌಂಟೆಂಟ್ ವಿನೋದ್ ಕಾಮತ್ ಅವರು ಮಾತನಾಡಿ, ಫೋಟೋಗ್ರಾಫರ್ ತನ್ನ ಕ್ಯಾಮೆರಾ ಕಣ್ಣಿನಲ್ಲಿ ಮನೋಜ್ಞವಾಗಿರುವ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವ ಜೊತೆಗೆ ಭಾರತೀಯ ಆಚಾರ ಸಂಸ್ಕೃತಿಯನ್ನ ಉಳಿಸಿ ಮುಂದಿನ ತಲೆಮಾರಿಗೆ ಪರಿಚಯಿಸುವ ಮಹತ್ತರ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಈ ಕ್ಷೇತ್ರ ಇನ್ನಷ್ಟು ಪ್ರಗತಿ ಕಾಣಲಿ. ಆಭರಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಛಾಯಾಗ್ರಾಹಕ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿದ್ದು ಈ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದ್ದಾರೆ ಎಂದರು. ವರ್ಷಗಳ ಇತಿಹಾಸ ಇರುವ ಈ ಆಭರಣ ಜ್ಯುವೆಲ್ಲರ್ಸ್ ನಿಮ್ಮ ಸಾಧನೆಯನ್ನ ಗೌರವಿಸುವ ನಿಟ್ಟಿನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಇದೊಂದು ಸಾಂಕೇತಿಕ ಕಾರ್ಯಕ್ರಮ. ಎಲ್ಲ ಛಾಯಾಚಿತ್ರಗಳನ್ನು ಕರೆಸಿದರೆ ಇಲ್ಲಿ ಜಾಗ ಸಾಕಾಗಲಿಕ್ಕಿಲ್ಲ. ಸಾಂಕೇತಿಕವಾಗಿ ಒಂದು ಗೌರವವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ. ನಾವು ಚಿಕ್ಕಂದಿನಲ್ಲಿರುವಾಗ ಫೋಟೋ ನೋಡಿದ್ದೇವೆ ನಾವೆಲ್ಲರೂ. ರೋಲ್, ಡಾರ್ಕ್ ರೂಮ್. ನಮಗೊಂದು ಆಶ್ಚರ್ಯ, ನಾವು ಸ್ಟುಡಿಯೋಗೆ ಹೋಗಿ ಎಲ್ಲ ನಮಗೆ ಅಲ್ಲಿ ಒಳಗೆ ಪ್ರವೇಶ ಇಲ್ಲ, ಯಾಕಂದರೆ ಅದೇನು ಲೈಟ್ ಬಿದ್ದರೆ ಎಲ್ಲ ಹಾಳಾಗ್ತದೆ ಅಂತ ಹೇಳಿ ತುಂಬ ಡಾರ್ಕ್ ರೂಮ್, ಕತ್ತಲೆ ಕೋಣೆಯಲ್ಲಿ ಏನೋ ಒಂದು ಪವಾಡ, ಒಂದು ಆಶ್ಚರ್ಯ. ನಾವು ಸಂದಿರುವಾಗ ನಾವು ನೋಡಿದ್ರೆ ಉಡುಪಿಯಲ್ಲಿ ಗುರುಕೃಪಾ ಸ್ಟುಡಿಯೋ, ಐಡಿಯಲ್ ಸ್ಟುಡಿಯೋ, ಆಶಾ ಸ್ಟುಡಿಯೋ ಇತ್ತು, ಹಾಗೆ ನವೀನ್ಚಂದ್ರ ಬಳ್ಳಾರಿ ಸ್ಟುಡಿಯೋ, ಆಮೇಲೆ ಮೆಡಿಕಲ್ ಎಂಪೋರಿಯಂ ಹತ್ರ ಈಸ್ಟರ್ನ್ ಸ್ಟುಡಿಯೋ ಅಂತ ಕಾಣ್ತದೆ. ದಾನಿ ಯು ವಿಶ್ವನಾಥ್ ಶೆಣಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕ ಛಾಯಾಗ್ರಾಹಕರನ್ನ ಸನ್ಮಾನಿಸಿದ್ರು.
ಇದೇ ವೇಳೆ ಮಾತನಾಡಿದ ಅವರು, ಆಭರಣ ಸಂಸ್ಥೆಯು ಸತತ 90 ವರ್ಷಗಳ ಕಠಿಣ ಪರಿಶ್ರಮದೊಂದಿಗೆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದು, ಇಂದು ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿರುವುದು ಸಂಸ್ಥೆಯ ಮೇಲೆ ಗ್ರಾಹಕರು ಇಟ್ಟಿರುವ ವಿಶ್ವಾಸ, ನಂಬಿಕೆಯ ದ್ಯೋತಕವಾಗಿದೆ. ಈ ಸಂಸ್ಥೆ ಇನ್ನಷ್ಟು ಪ್ರಗತಿ ಕಾಣಲಿ, ಕರಾವಳಿಯ ನಾನಾ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಗೌರವಿಸಲಿ ಎಂದು ಶುಭ ಹಾರೈಸಿದ್ರು. ಒಳ್ಳೆದಿತ್ತು ಅಂತ ಹೇಳೋ ಒಂದು ಭಾವನೆ ಬರ್ತದೆ ನೋಡಿ. 2 ನಿಮಿಷದಲ್ಲಿ ಅವನು ಚೇಂಜ್ ಮಾಡಿದ್ರು ಅಂದ್ರೆ ನಮ್ಮ ಅಧ್ಯಕ್ಷರಿಗೆ ಕಾಣಬೇಕು ಅಂತ. ಇದು ಸತ್ಯ. ಆಭರಣ ಜ್ಯುವೆಲರ್ಸ್ ಇವತ್ತಿನ ಫೋಟೋಗ್ರಾಫರ್ಗೆ ಒಂದು ಸನ್ಮಾನ ಮಾಡುವಂತ ಖುಷಿ ನಮಗೆ ಬಂದಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಹಾಲ್ನಲ್ಲಿ ಆಭರಣ, ಚಿನ್ನಾಭರಣ, ವೈಭವ, ವಜ್ರ ವೈಭವ ಎಲ್ಲ ಒಟ್ಟಿಗೆ ಇಲ್ಲಿ ಗಿರಾಯಕಗಳು ಇದ್ದಾರೆ, ಈ ಕಾರ್ಯಕ್ರಮಕ್ಕೆ ಬಂದವರಿದ್ದಾರೆ, ಸನ್ಮಾನ ತಗೊಳ್ಳುವವರಿದ್ದಾರೆ, ಕೊಡೋರು ಇದ್ದಾರೆ. ತಂದೆ ತಾಯಿ, ಗುರು, ದೇವರು, ದೈವ ಇವರಿಗೆ ನಮಸ್ಕಾರ ಮಾಡುತ್ತಾ ಆಭರಣ ಜ್ಯುವೆಲರ್ಸ್ ಇದರ ಧ್ವನಿ ಬಹಳ ಆ ದರದಲ್ಲಿ ಬೆಳೆದಿದ್ದವರು. ಮತ್ತೆ ನಾವು ಊರು ಬಿಟ್ಟ ನಂತರ ಅವರು ಇಲ್ಲೇ ಒಂದು ಮಳಿಗೆ ಮಾಡಿ, ಇಲ್ಲೊಂದು ಗ್ಯಾರೇಜ್ ಇತ್ತು, ಅದನ್ನು ಮಳಿಗೆ ಮಾಡಿ ವೈಭವದಿಂದ ಇವತ್ತು ಮೆರೀತಾ ಇದ್ದಾರೆ. ಒಂದಲ್ಲ 20 ಮಳಿಗೆಗಳನ್ನು ಮಾಡಬೇಕಾದ್ರೆ ಅದರ ತಾಕತ್ತು ಎಷ್ಟಿರ್ಬೇಕಂತ ನೀವು ಆಲೋಚನೆ ಮಾಡಿ. ಆಭರಣ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್, ಮಹೇಶ್ ಎಂ ಕಾಮತ್, ಆಭರಣ ಡೈಮಂಡ್ ಶೋರೂಮ್ನ ಮ್ಯಾನೇಜರ್ ಅಜಿತ್ ನಾಯಕ್, ಮ್ಯಾನೇಜರ್ ಮುರಳೀಧರ್ ಆಚಾರ್ಯ, ಮಾರುಕಟ್ಟೆ ಮ್ಯಾನೇಜರ್ ದಿನೇಶ್ ಶೆಟ್ಟಿಗಾರ್, ಸಿಬ್ಬಂದಿ ಯೋಗೀಶ್, ರಾಘವೇಂದ್ರ ನಾಯಕ್, ಸಲೀಂ ಉಪಸ್ಥಿತರಿದ್ದರು. ವಿಜೇತಾ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ನಗರದ ಅತ್ತಾವರ್ನಲ್ಲಿರುವ ಗ್ಲೋಬಲ್ ಇನ್ ಅಂಡ್ ನ್ಯೂಟ್ಸ್ ಪ್ರವಾಸಿಗರಿಗಾಗಿ ವಿಭಿನ್ನ ರೀತಿಯ ರೂಮ್ಗಳನ್ನು ಪರಿಚಯಿಸಿದ್ದು, ಪ್ರವಾಸಿಗರಿಗೆ ಅತ್ಯುತ್ತಮ ಅನುಭವವನ್ನು ನೀಡಲು ಮುಂದಾಗಿದೆ. ಇಲ್ಲಿರುವ ಸುಸಜ್ಜಿತ ಕೊಠಡಿಗಳು, ಆಧುನಿಕ ಸೌಲಭ್ಯಗಳೊಂದಿಗೆ ಈ ಹೋಟೆಲ್ ಮಂಗಳೂರಿನ ಆತಿಥ್ಯ ವಲಯದಲ್ಲಿ ತನ್ನದೇ ಆದ ವಿಶಿಷ್ಟ ಹೆಜ್ಜೆಯ ಗುರುತನ್ನು ಮೂಡಿಸಲಿದೆ ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಅವರು ಗ್ಲೋಬಲ್ ಇನ್ ಅಂಡ್ ಸ್ಕೂಟ್ಸ್ ಉದ್ಘಾಟಿಸಿ ಮಾತನಾಡಿ, ಇದು 29 ರೂಮ್ಗಳನ್ನು ಹೊಂದಿದ್ದು, ಡಬಲ್ ರೂಮ್, ಸಿಂಗಲ್, ಸ್ಕೂಟ್ ರೂಮ್, 3 ತರದ ರೂಮ್ ವ್ಯವಸ್ಥೆಯನ್ನ ಹೊಂದಿದೆ. ಎಲ್ಲ ವ್ಯವಸ್ಥೆಯನ್ನ ಹೊಂದಿರುವ ಸುಸಜ್ಜಿತ ವಸತಿ ವ್ಯವಸ್ಥೆಗಳನ್ನು ಹೊಂದಿದೆ ಎಂದರು. ಹೋಟೆಲ್ನಲ್ಲಿ ಕ್ಲಾಸಿಕ್ ಸೂಟ್ ರೂಮ್ಗಳಲ್ಲಿ ಕಿಂಗ್ ಸೈಜ್ ಹಾಸಿಗೆ ಹಾಗೂ ಪ್ರತ್ಯೇಕ ಲಿವಿಂಗ್ ಸ್ಲೀಪಿಂಗ್ ಏರಿಯಾ ಸೌಲಭ್ಯವಿದೆ. ಫ್ಯಾಮಿಲಿ ಸೂಟ್ ಬಜೆಟ್ ಸ್ನೇಹಿ ಆಯ್ಕೆಯಾಗಿ ಕುಟುಂಬ ಪ್ರವಾಸಿಗರಿಗೆ ಸೂಕ್ತವಾಗಿದೆ. ಜೊತೆಗೆ ಡಿಲೆಕ್ಸ್ ರೂಮ್ಗಳಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಸೇರಿದಂತೆ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು. ಗ್ಲೋಬಲ್ ಇನ್ ಸೂಟ್ಸ್ನಲ್ಲಿ ಒಟ್ಟು 3 ವಿಧದ ರೂಮ್ಗಳು ಲಭ್ಯವಿದ್ದು, ಪ್ರವಾಸಿಗರ ಬಜೆಟ್ ಹಾಗೂ ಅವಶ್ಯಕತೆಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ. ಪ್ರತಿಯೊಂದು ರೂಮ್ ಆರಾಮದಾಯಕ ಹಾಸಿಗೆ, ಆಧುನಿಕ ಸೌಲಭ್ಯಗಳು ಮತ್ತು ಶಾಂತ ವಾತಾವರಣ ಒದಗಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಎಂದರು. ಗ್ಲೋಬಲ್ ಇನ್ ಸೂಟ್ಸ್ ಸುತ್ತಮುತ್ತ ಪ್ರವಾಸಿಗರು ಭೇಟಿ ನೀಡಬಹುದಾದ ಹಲವು ಪ್ರಸಿದ್ಧ ಸ್ಥಳಗಳಿವೆ. ಮಂಗಳಾದೇವಿ ದೇವಸ್ಥಾನ, ಕದ್ರಿ ಮಂಜುನಾಥ ದೇವಸ್ಥಾನ, ಸೇಂಟ್ ಅಲೋಷಿಯಸ್ ಚಾಪೆಲ್, ಪಣಂಬೂರು ಬೀಚ್, ಸುಲ್ತಾನ್ ಬತ್ತೇರಿ ಹಾಗೂ ಸಿಟಿ ಸೆಂಟರ್ ಮಾಲ್ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಈ ಹೋಟೆಲ್ಗಳನ್ನು ಮೇಕ್ ಮೈ ಟ್ರಿಪ್ ಹಾಗೂ ಗೋಯ್ಬಿಬೋ ಮುಂತಾದ ಜನಪ್ರಿಯ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸುಲಭವಾಗಿ ಬುಕ್ ಮಾಡಬಹುದು. ಜೊತೆಗೆ ಅತಿಥಿಗಳ ವಿಮರ್ಶೆಗಳು, ರೇಟಿಂಗ್ಗಳು ಮತ್ತು ಚಿತ್ರಗಳು ಆ ಪೋರ್ಟಲ್ಗಳಲ್ಲಿ ಲಭ್ಯವಿದ್ದು, ಹೊಸ ಅತಿಥಿಗಳಿಗೆ ನಿರ್ಧಾರ ಮಾಡಲು ನೆರವಾಗುತ್ತವೆ ಎಂದು ಹೇಳಿದರು. 3 ಮತ್ತು 4ನೇ ಮಹಡಿಯಲ್ಲಿ ಗ್ಲೋಬಲ್ ಇನ್ ಆ್ಯಂಡ್ ಸೂಟ್ಸ್ ಅನ್ನುವಂಥ ಒಂದು ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಅದರಲ್ಲಿ ಸುಮಾರು 29 ರೂಮ್ ಇದೆ. ಅದರಲ್ಲಿ
ಡಬಲ್ ರೂಮ್, ಸಿಂಗಲ್ ರೂಮ್ ಮತ್ತು ಸೂಟ್ ರೂಮ್ ಹೇಳಿ ಮೂರು ಥರದ ವ್ಯವಸ್ಥೆಯೊಂದಿಗೆ ಇವತ್ತು ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಗ್ಲೋಬಲ್ ಇನ್ ಆ್ಯಂಡ್ ಸೂಟ್ ಅನ್ನುವ ಹೆಸರಿನಲ್ಲಿ ಈ ವಸತಿ ವಿಶ್ವವಿದ್ಯಾಲಯವನ್ನು ಇದರಲ್ಲಿ ನಡೆಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮ ಪ್ರಚಾರದ ಮೂಲಕ ಈ ಹೋಟೆಲ್ನಲ್ಲಿ ಯಾವಾಗಲೂ ರೂಮ್ ಫುಲ್ಲಾಗಬೇಕು, ನಿಮ್ಮ ಸಹಕಾರಕ್ಕೆ ಬೇಕು ಅನ್ನುವಂಥದ್ದನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಥರದ ಅವರಿಗೆ ಇಲ್ಲಿ ವಸತಿಗೆ ಬರುವವರಿಗೆ ಎಲ್ಲ ಥರದ ತಿಂಡಿ, ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದ್ದರಿಂದ ಮತ್ತು ಅವರಿಗೆ ಇಲ್ಲಿಂದಲೇ ಈ ಫ್ಲೋರು ಕೆಳಗಿನ ಫ್ಲೋರ್ನಿಂದಲೇ ಮೇಲಕ್ಕೆ ರೂಮ್ನಲ್ಲಿ ಹೋಗಲಿಕ್ಕೆ ಲಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಂದರೆ ಮಳೆ ಬರ್ತದೆ ಕಾರಿನಲ್ಲಿ ಇಳಿಯುವಾಗ ಅನ್ನುವಂಥ ಯಾವುದೇ ತೊಂದರೆ ಇಲ್ಲ. ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಾವು ದಯವಿಟ್ಟು ಎಂತೋ ಸ್ವಲ್ಪ ಪ್ರಚಾರವನ್ನು ನಮಗೆ ಕೊಡಬೇಕು. ಈ ಇವತ್ತು ಉದ್ಘಾಟನೆಗೊಂಡಂಥ ಗ್ಲೋಬಲ್ ಇನ್ ಆ್ಯಂಡ್ ಸೂಟ್ ಯಾವತ್ತೂ ಭರ್ತಿ ಆಗ್ತಾ ಇರಬೇಕು ಅನ್ನೋದಕ್ಕೆ ತಮ್ಮ ಸಹಕಾರ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.